ರಿಷಬ್ ಶೆಟ್ಟಿ ಅವರ ಸಿನಿಮಾದಲ್ಲಿ ಸಣ್ಣ ಬಂದು ಹೋಗೋ ಪಾತ್ರ ಇದ್ದರೂ ಕೂಡ ಅವರು ಅದನ್ನು ಆಡಿಷನ್ ಮಾಡಿ ಸೂಟ್ ಆಗ್ತಾರೆ ನೋಡಿ ಮತ್ತೆ ತಗೊಳ್ತಾರೆ. ಕಿಶೋರ್ ಸರ್ ಅಂದರೆ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಒಳಗೆ ಸಿಂಪಲ್ ಅಂದರೆ ಯಾರು ನೋಡಿದ್ರೆ ಕಿಶೋರ್ ಸರ್ ಸಿಗ್ತಾರೆ ನಮಗೆ ಲಿಸ್ಟಲ್ಲಿ. ಆ್ಯಕ್ಟ್ ಎಷ್ಟು ಸೀರಿಯಸ್ಸಾಗಿ ಮಾಡ್ತಾರೆ, ಈಗ ಬಂದು ನಮ್ಮ ಜೊತೆ ತಮಾಷೆ ಮಾಡ್ತಾರೆ ಇರ್ತಾರೆ. ಯಾಕಂದರೆ ಅವ್ರ ಜೊತೆ ಬೇರೆ ಸಿನಿಮಾದಲ್ಲೂ ಕೆಲಸ ಮಾಡಿದ್ದೆ ನಾನು. ಅರ್ಲಿ ಮಾರ್ನಿಂಗ್ ಶೂಟಿಂಗ್ ಹೋಗಬೇಕು ಬೇಗ, ಕೆಲವು ಸಲ ಲೇಟ್ ನೈಟ್ ಶೂಟು ಪ್ಯಾಕಪ್ ಆಗ್ತಿತ್ತು, ಬೆಳಿಗ್ಗೆ ಬೇಗ ಶೂಟಿಂಗ್ ಹೋಗಬೇಕು. ನಮ್ಮ ಶೂಟಿಂಗ್ ಹೋಗುವ ಒಂದು ಚಿಕ್ಕ ಮೈಕ್ ಇರುತ್ತೆ, ಬ್ಲೂಟೂತ್ ಮೈಕು, ಅದ್ರಲ್ಲಿ ಅವ್ರು ಹಾಡು ಇವ್ರು ಹಾಡೋದೆಲ್ಲ ನಮ್ಮದೇ ಒಂದು ಲೋಕ ಬೇರೆ ಆಗಿತ್ತು. ಬೆಳಿಗ್ಗೆ ಶೂಟ್ ಮೂಡಾಗಿತ್ತು. ಒಂದು ಸರಿ ಮಳೆ ಬಂತು, ಮಳೆ ಒಂದು ಸೆಕೆಂಡ್ ಶೂಟ್ ಹೋಗ್ತೀವಿ, ಜಾತ್ರೆಲೆಲ್ಲ ಮಾರಾಟಕ್ಕೆ ಬಟ್ಟೆ ಹಾಕೊಳ್ತಾರಲ್ಲ ಆ ಥರ ರಾಸಿ ಹಾಕೊಂಡಿದ್ದೆ. ಯಾಕಂದ್ರೆ ಒಣಗಬೇಕು, ಮತ್ತು ಕೆಲವೆಲ್ಲ ಒದ್ದೆ ಹಾಕೊಂಡು ಶೂಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಶಾರ್ಟ್ ಮೂವಿ ಮಾಡಿದ್ರು ಅವರು, ರಿಷಬ್ ಶೆಟ್ಟಿ ಅವರು ಮತ್ತು ರಕ್ಷಿತ್ ಶೆಟ್ಟಿ ಅವರು ಉಡುಪಿಯಲ್ಲಿ. ಆ ಟೈಮಲ್ಲಿ ಸಿಂಪಲ್ ಆಗಿ ಲವ್ ಸ್ಟೋರಿ ಕೂಡ ಆಗಿರಲಿಲ್ಲ. ಅವತ್ತು ಪರಿಚಯ ಆಯಿತು, ಕ್ಲೋಸ್ ಆಯಿತು. ಕಿಶೋರ್ ಸರ್ ಮೈಯ ಮೇಲೆ ಬಾಂಬ್ ಸಿಡಿಯುತ್ತೆ, ನಿಮ್ಗೆ ಗೊತ್ತಿದೆ ಸರ್? ಹೌದು. ಅದು ನಿಜವಾಗ್ಲೂ ನಡೆದಿದ್ದ, ಅದು VFX ಸರ್? ಇಲ್ಲ ನಡೆದಿತ್ತು, ನಿಜ ನಡೆದಿತ್ತು. ಅಂದರೆ ಶಾರ್ಟಲ್ಲಿ ಮೋಸ್ಟ್ಲಿ ಅಲ್ಲಿ ಒಂದೇ ಆ ಗರ್ನಲ್ಲು ಒಂದು ಹಾಕಿದ್ದಾರೆ. ಇದು ರೀಟೇಕ್ ಆಗುವಾಗ 4-5 ಗರ್ನಲ್ ನನ್ನ ಹತ್ರ ಇಲ್ಲೇ ಆಗ್ತಿತ್ತು. ಇಲ್ಲೇ ನಾನು ಅದು ಭಯದಿಂದ ರಿಯಾಕ್ಟ್ ಮಾಡಿದ್ದೆ, ನಿಜವಾಗಿ ಭಯನೂ ಆಗಿತ್ತು. ಢಮ್ಮನ್ನತ್ತಲ್ಲ, ಒಂದು ಅದ್ರ ಸಿಡಿಯುವಾಗ ಒಂದ್ರದ್ದು ಬೆಂಕಿದು ಕಿಡಿ ಸಂಕಂತ ಪಾಸಾಗಿತ್ತು. ನಿಜ. ಅವರು ಕಿಶೋರ್ ಸರ್ ಹಿಂಗೆ ನಿಂತಿದ್ರು, ಹಿಂಗೆ ನೋಡ್ತಿದ್ರು. ನಾನು ಸಿನಿಮಾ ನೋಡುವಾಗ ಫಸ್ಟ್ ಇನ್ವಾಲ್ವ್ಮೆಂಟಲ್ಲೇ ನೋಡಿದ್ದೆ. ಹಿಂಗಾಯ್ತು ಹೋಗ್ತಾ ಇದೆ. ಅಷ್ಟು ಕಾನ್ಸಂಟ್ರೇಟಲ್ಲಿ ಸಿನಿಮಾ ನೋಡ್ತಿದ್ದೆ. ನನಗೆ ಗೊತ್ತಿಲ್ಲದೆ ನಿಜವಾಗಿ ಆಗಿದ್ದು. ತನ್ನ ಅಷ್ಟಕ್ಕೆ ಕಣ್ಣಲ್ಲಿ ನೀರು ಬಂತು, ಹಿಂಗೊರ್ಸ್ಕೊಂಡಿದ್ದು ಒಂಥರ ಆಯಿತು, ದೇವರ ಕಣ್ಣಲ್ಲಿ ನೀರು ಬಂದಲ್ಲ ಅಂತ. ಓಕೆ. ರಘು ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಭಾಳ ಖುಷಿ ಆಗ್ತಾ ಇದೆ ಸರ್. ಕಾಂತಾರ ಸಿನಿಮಾ ಬಿಡುಗಡೆಯಾಗಿ ಇಷ್ಟು ದಿನ ಆಗಿದೆ, ಆದರೂ ಕೂಡ ಜನಗಳು ಈಗಲೂ ಅದೇ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಮೊದಲ ದಿನದಿಂದ ಅಂದರೆ ಅದಕ್ಕಿಂತ ಹಿಂದೆಯೂ ಕೂಡ ನಾವು ತುಂಬಾ ಕಲಾವಿದರ ಸಂದರ್ಶನಗಳನ್ನು ಮಾಡಿದ್ವಿ. ಪ್ರತಿ ಕಮೆಂಟಲ್ಲಿ ಬಂದು ಅಭಿಮಾನಿಗಳು ಅಂತ ಹೇಳುದು, ನೀವು ರಘು ಪಾಂಡೇಶ್ವರ್ ಅವರನ್ನು ಬಿಟ್ಟಿದ್ದೀರಿ, ಅವ್ರನ್ನ ಯಾಕೆ ಕರಿಸ್ತಾ ಇಲ್ಲ ಅಂತ ನಮಗೆ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಅವ್ರು ಬೆಂಗಳೂರಿನಲ್ಲಿದ್ದಾರೆ, ನಾವು ಮಂಗಳೂರಿನಲ್ಲಿದ್ದೇವೆ ಅಂತ. ಸೊ ಫೈನಲಿ ಇವತ್ತು ಆ ಒಂದು ದಿನ ಕೂಡಿ ಬಂದಿದೆ. ನೀವು ಬಂದಿದ್ದೀರಿ, ನಮಗೆ ಇವತ್ತು ಸಂದರ್ಶನಕ್ಕೆ ಸಿಕ್ಕಿದ್ದೀರಿ. ಭಾಳ ಅಂದರೆ ಭಾಳ ಖುಷಿ ಆಗ್ತಾ ಇದೆ ಸರ್. ಓಕೆ, ಥ್ಯಾಂಕ್ ಯು. ಮೊದಲನೇದಾಗಿ ಕಾಂತಾರ ಸಿನಿಮಾದ ಯಶಸ್ಸಿಗೆ ನಿಮಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಅದೇ ಕಾಂತಾರ ಸಿನಿಮಾ ಅಂತ ಬಂದಾಗ ಟೀಮಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ದೀವಿ, ಆ್ಯಕ್ಟ್ರು, ಟೆಕ್ನಿಷಿಯನ್ಸು, ಆಮೇಲೆ ಊಟ ಕೊಟ್ಟವರು, ತಿಂಡಿ ಕೊಟ್ಟವರು, ನೀರು ಕೊಟ್ಟವರು, ಇವೆಲ್ಲರಿಗೂ ನೀವು ಹೇಳುವ ಶುಭಾಶಯ ತಲುಪುತ್ತೆ. ಈಗ ನನಗೆ ತಲುಪ್ತು ಟೋಟಲಿ. ಜೊತೆಗೆ ದೇವರನ್ನು ಕೂಡ ನೆನಪು ಮಾಡಬೇಕು. ಕಾಂತಾರ ಅಂದಾಗ ಒಂದು ಮೈನ್ ನೆನಪಾಗೋದು ದೈವಾರಾಧನೆ. ಸೊ ಆ ಎಲ್ಲ ದೇವರಿಗೂ ನಾನು ಶಿರಸ ವಂದಿಸ್ತಾ ಇದ್ದೇನೆ. ಸರ್, ಮೊದಲಿಂದ ಒಂದು ಪ್ರಶ್ನೆಯನ್ನು ಕೇಳೋದಾದರೆ ಸರ್, ಈಗ ಫಸ್ಟ್ ಕಾಂತಾರ ಅನ್ನೋ ಒಂದು ಸ್ಕ್ರಿಪ್ಟ್ ರೆಡಿ ಆಗುತ್ತೆ, ನಿಮಗೆ ಯಾರು ಸರ್ ಕಾಲ್ ಮಾಡಿದ್ದು? ಅಂದರೆ ರಘುವಣ್ಣ ಇಂಥ ಒಂದು ಪಾತ್ರ ಇದೆ, ನೀವು ಮಾಡಬೇಕು, ಇಂಥ ಒಂದು ಸಿನಿಮಾ ಈ ಲೆವೆಲಲ್ಲಿ ಬರ್ತಾ ಇದೆ ಅಂತ ನಿಮಗೆ ತಿಳಿಸಿದ್ದು ಯಾರು ಸರ್? ನನಗೆ ಏನಿದ್ರು ರಿಷಬ್ ಶೆಟ್ಟಿ ಅವರು ಮೊದಲಿಂದನೂ ಎಲ್ಲ ಸಿನಿಮಾಗಳಲ್ಲೂ ಮಾತಾಡುವಾಗ ಫಸ್ಟ್ ಒಂದು ರಘುವಣ್ಣ ಸಿನಿಮಾ ಇತ್ತು ಹೇಳ್ತೆ ಮತ್ತೆ ಅಂತ ಹೇಳ್ತಾರೆ. ಸೊ ಅದೇ ಥರ ಹೇಳಿದ್ದರು. ಆಮೇಲೆ ಸ್ಕ್ರಿಪ್ಟೆಲ್ಲ ಆಗ್ತಾ ಹೋದಾಗ ಅಲ್ಲಿ ಸ್ಟೇ ಆಗಿರೋ ಜಾಗ ಹೆಮ್ಮಾಡಿಯಲ್ಲಿ ಮಧ್ಯೆ ನಾನು ಹೋಗ್ತಿದ್ದೆ. ನಮ್ಮ ಪ್ರಕಾಶ್ ತುಮಿನಾಡ್ ಅವರು, ಶನಿಲ್ ಗುರು ಅವರು, ಮತ್ತು ಉಳಿದ ಡೈರೆಕ್ಷನ್ ಟೀಮ್ನವರೆಲ್ಲ ಅವ್ರ ಜೊತೆ ನಾನು ಆ್ಯಕ್ಟ್ರ್ ಥರ ಅಲ್ಲದಿದ್ರು ಕೂಡ ಕ್ಲೋಸ್ ಆಗಿರ್ತಿದ್ದೆ. ಸೊ ಹೋಗೋದು ಬರೋದು, ಫ್ರೀ ಇದ್ದಾಗೆಲ್ಲ ಹೋಗೋದು ಬರೋದೆಲ್ಲ ಮಾಡ್ತಿದ್ದೆ. ಆ ಥರನೇ ಒಂದು ಅವಕಾಶ ಬಂತು. ಸೊ ಕಾಂತಾರದಲ್ಲಿ ನೀವು ಮಾಡಿರುವಂಥ ಪಾತ್ರ ಸರ್, ಅಂದರೆ DFOನ ಜೊತೆಗೆ ಇರ್ತೀರಿ, ಸಿನಿಮಾದ ಥ್ರೂ ಔಟ್ ನೀವು ಹೋಗ್ತಾ ಇರ್ತೀರಿ, ಕಥೆಯ ಜೊತೆಗೆ ಹೋಗ್ತೀರಿ. ಅಂದರೆ ಮೊದಲು ಕಂಬಳದ ಸೀನ್ ಬರುವಾಗ ಅಲ್ಲಿ ಕೂಡ ನೀವು ಕೋಳಿ ಹಿಡ್ಕೊಂಡು ಬರ್ತೀರಿ, ಆಮೇಲೆ ಜಗಳ ಆಗುತ್ತೆ ಅಲ್ಲಿಯೂ ಇರ್ತೀರಿ, ಹೀರೋಯಿನ್ ಎಂಟ್ರಿ ಆಗುತ್ತೆ ಅಲ್ಲಿಯೂ ಇರ್ತೀರಿ, ಕ್ಲೈಮ್ಯಾಕ್ಸ್ವರೆಗೂ ಕೂಡ ತಾವು ಇರ್ತೀರಿ. ಹೇಗಿತ್ತು ಸರ್ ಒಂದು ಕಾಂತಾರದ ಅನುಭವ? ಒಂದು ಸಣ್ಣದಾಗಿ ಹೇಳೋದಾದ್ರೆ ಒಂದು ಮೆಲುಕು ಹಾಕುವಂತೆ. ಯಾಕಂತ ಹೇಳಿದ್ರೆ ಕಾಂತಾರ ಅನ್ನೋದು ಒಂದೀಗ ಮೈಲ್ ಸ್ಟೋನ್ ಆಗಿದೆ. ಬಹುಶಃ ಎಷ್ಟು ವರ್ಷ ಹೋದ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಸಿನಿಮಾದ ಹೆಸರನ್ನ ಜನಗಳು ನೆನಪಲ್ಲಿ ಇಡ್ತಾರೆ. ಹಾಗಾಗಿ ನೆನಪು ಹಾಕೋದಾದ್ರೆ ಶೂಟಿಂಗ್ ದಿನಗಳನ್ನ ಅಂತ ಸ್ಟಾರ್ಟಿಂದ ಎಂಡ್ ತನಕ ಇಲ್ಲಿ ತನಕ ಟೋಟಲಿ ಕಾಂತಾರ ಅನ್ನೋದೇ ಒಂದು ರೋಮಾಂಚನ ನಮ್ಮ ಬಹುಶಃ ಲೈಫಲ್ಲಿ. ನಾನೊಬ್ಬ ಕಲಾವಿದನಾಗಿ ನಮ್ಮ ಅನುಭವ ಅಥವಾ ಅದ್ರ ಬಗ್ಗೆ ಅನಿಸಿಕೆ ಏನಾದರೂ ವ್ಯಕ್ತಪಡಿಸೋದಂದರೆ ಹೃದಯದೊಳಗೆ ರಕ್ತದ ಕಣದಲ್ಲೂ ನೆನಪಿಟ್ಕೊಳ್ಳೋದು ಆ ರೋಮಾಂಚನ ದಿನಗಳು, ಆ ಎವರ್ಗ್ರೀನ್ ಮೆಮೊರೀಸು. ಕಾಂತಾರವೇ ಸಾಟಿ ಅನ್ನೋ ಮಟ್ಟಿಗೆ ಒಂದು ಹೇಳ್ಬೋದು. ಬಿಟ್ಟರೆ ತುಂಬ ಒಳ್ಳೊಳ್ಳೆ ಅನುಭವಗಳು. ಅಂದರೆ ಕೆಲವೊಂದು ಈ ಸಿನಿಮಾ ರಿಲೀಸ್ ಆದಮೇಲಂತೂ ಶಾಕ್, ಆಶ್ಚರ್ಯ ಮೇಲಿನ ಮೇಲೆ. ಯಾಕಂದರೆ ಇಷ್ಟೆಲ್ಲ ವೈಭವೀಕರಣ ಆಗ್ತಾಯಿದೆ ಈ ಸಿನಿಮಾ ಅನ್ನೋದು ನಿಜವಾಗಿಯೂ ಗ್ರೇಟ್. ನಮ್ಮ ಲೈಫಲ್ಲೂ ಈ ಒಂದು ಇಷ್ಟು ದೊಡ್ಡ ಸಿನಿಮಾದಲ್ಲಿ ಇಷ್ಟೊಂದು ವಿಶ್ವವಿಖ್ಯಾತಿಯನ್ನು ಪಡೆಯುವಂಥ ಈ ಸಿನಿಮಾದಲ್ಲಿ ನಾವು ಕೂಡ ಒಂದು ಪಾತ್ರ ಮಾಡಿದ್ದೇವೆ ಅನ್ನುವ ಹೆಮ್ಮೆ, ಜೊತೆಗೆ ಅದೃಷ್ಟ ಅನ್ಬೋದು. ಟೋಟಲಿ ಎಲ್ಲವನ್ನು ನಾನು ಯಾವತ್ತೂ ನೆನಪಿಡೋದಕ್ಕಾಗೋದು ಇಲ್ಲ. ಈಗ ಈ ಸಿನಿಮಾದಲ್ಲಿ ರಘುವಣ್ಣನಿಗೆ ಒಂದು ಪಾತ್ರ ಇದೆ ಅಂತ ರಿಷಬ್ ಶೆಟ್ಟಿ ಅವರು ಕರೆದ್ರು ಅಂತ ಹೇಳಿದ್ವಿ ಸರ್.
ನಮಗೆ ಗೊತ್ತಿಲ್ಲ ಅಂದರೆ ಕಾಂತಾರವನ್ನು ಬಿಟ್ಟು ರಘು ಅಣ್ಣ ರಿಷಬ್ ಶೆಟ್ಟಿ ನಿಜ ಜೀವನದಲ್ಲಿ ಎಷ್ಟು ಆಪ್ತರು, ಅವರು ಮೊದಲು ಸಿಕ್ಕಿದ್ದು ಎಲ್ಲಿ, ಆ ನೆನಪುಗಳನ್ನು ಮೆಲಕ್ಕೆ ಹಾಕ್ಬಹುದಾ? ಹಾಂ, ಓಕೆ. ರಿಷಬ್ ಶೆಟ್ಟಿಯವರು ನಮಗೆ ಒಂದು ಶಾರ್ಟ್ ಮೂವಿ ಮಾಡಿದ್ರು ಅವರು, ರಿಷಬ್ ಶೆಟ್ಟಿಯವರು ಮತ್ತು ರಕ್ಷಿತ್ ಶೆಟ್ಟಿಯವರು ಉಡುಪಿಯಲ್ಲಿ. ಆ ಟೈಮಲ್ಲಿ ಸಿಂಪಲಾಗಿ ಒಂದು ಲವ್ ಸ್ಟೋರಿ ಕೂಡ ಆಗಿರಲಿಲ್ಲ, ಅದರ ನೆಕ್ಸ್ಟ್ ಆಯಿತು. ಆ ಟೈಮಲ್ಲಿ ಇವರು ನನಗೆ ಕಾಂಟ್ಯಾಕ್ಟ್ ಆಗಿದ್ದು, ನಾನು ಒಂದು ರೋಲ್ ಮಾಡಿದ್ದೆ ಅದರಲ್ಲಿ. ಆಗ ರಿಷಬ್ ಶೆಟ್ಟಿಯವರು ಭಾರಿ ಚೆಂದ ಇದ್ದರು, ಬಿಳಿ 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 ಮನುಷ್ಯ. ಒಂದು ವಿಷಯ ಅಂತಂದರೆ ಅವರು ಪ್ಯೂರ್ ಕುಂದಾಪುರ ಕನ್ನಡನೇ ಮಾತಾಡ್ತಿದ್ರು. ನನ್ನನ್ನು ನೋಡಿ ಚೆಂದ ಕುಂದಾಪುರ ಕನ್ನಡನೇ ನಮಸ್ಕಾರ ಹಾಗೆ ಹೀಗೆ ಅಂತ ಆಗಿದ್ದ ಸ್ಪೀಡ್ ಅವರೊಂದು, ಈ ರಿಷಬ್ ಶೆಟ್ಟಿ ಅಂದಾಗ ಎಲ್ಲರೂ ಹೇಳ್ತಾರೆ ಒಂದು ಸ್ಪೀಡ್ ಅವರು ವರ್ಕ್ ಅದು ಇದೆಲ್ಲ. ಆವತ್ತಿನ ಸ್ಪೀಡ್ ಇವತ್ತು ಹಾಗೇ ಇದೆ. ಅವತ್ತು ಪರಿಚಯ ಆಯಿತು, ಕ್ಲೋಸ್ ಆಯಿತು. ಆ ಒಂದು ಸ್ನೇಹ ವಿಶ್ವಾಸ ಈಗಲೂ ಹಾಗೇ ಇದೆ. ಈಗ ನಾವು ಸಾಕಷ್ಟು ಕಲಾವಿದರ ಸಂದರ್ಶನಗಳನ್ನು ಮಾಡಿದ್ವಿ ಸರ್. ಕಾಂತಾರದಲ್ಲಿ ನಟನೆ ಮಾಡಿದ ಸಾಕಷ್ಟು ಕಲಾವಿದರ ಹೆಸರು ಹೇಳಿದ್ದು ನನ್ನನ್ನು ರೆಫರ್ ಮಾಡಿದ್ದು ರಘು ಪಾಂಡೇಶ್ವರ್ ಅಂತ ಹೇಳಿ. ಯಾಕಾಗಿ ಆ ಕಲಾವಿದರು ನೋಡಿ ಸರ್, ಈಗ ಅವರು ಸಣ್ಣ ಪುಟ್ಟ ಪಾತ್ರ ಮಾಡಿದ್ರು ಕೂಡ ಎಲ್ಲಾ ಕಡೆ ಅವ್ರನ್ನ ಗುರುತಿಸ್ತಾ ಇದ್ದಾರೆ. ಆ ಒಂದು ಕ್ರೆಡಿಟ್ ನಿಮಗೂ ಕೂಡ ಸಲ್ಲುತ್ತೆ. ಅಂದ್ರೆ ಆ ಕಲಾವಿದರನ್ನ ಗುರುತಿಸಿ ಈ ಒಂದು ಪಾತ್ರ ಇದೆ ಅಂತ ಹೇಳಿದಾಗ ತಾವು ಅವ್ರನ್ನ ಕರೆಸಿ ಇವರನ್ನ ಮಾಡಿಸ್ಬಹುದು ಅಂತ ಹೇಳಿದ್ದಕ್ಕೆ ಇವತ್ತಿಗೆ ಅವರಿಗೆ ಅವಕಾಶ ಸಿಕ್ಕಿದೆ. ಏನು ಹೇಳ್ತೀರಿ, ಯಾಕಾಗಿ ಅಷ್ಟು ಜನರ ಒಂದು ನಿಮ್ಮ ರೆಫರೆನ್ಸ್ ಬಂತು ಅಂತ? ಅಂದರೆ ನಮ್ಮ ಹೆಚ್ಚಿನವರಿಗೆ ನಾನು ರಂಗಭೂಮಿಯಿಂದ ಬಂದವನಾಗಿದ್ದರಿಂದ ರಿಷಬ್ ಶೆಟ್ಟಿಯವರು ಅಥವಾ ಡೈರೆಕ್ಷನ್ ಟೀಮ್ನವರು ಎಲ್ಲರಿಗೂ ಗೊತ್ತು. ಒಂದಿಷ್ಟು ಆರ್ಟಿಸ್ಟ್ಗಳ ಪರಿಚಯ ಇರುತ್ತೆ, ರಂಗಭೂಮಿಯಿಂದ ಬಂದವರು ಅಂದರೆ ಸ್ವಲ್ಪ ಬೇಸಿಕ್ ಜಾಸ್ತಿ ಗೊತ್ತಿರುತ್ತೆ ಅನ್ನೋ ಒಂದು ವಿಶ್ವಾಸ ಇರುತ್ತೆ, ತಿಳ್ಕೊಂಡಿರ್ತಾರೆ. ಸೊ ಬೇರೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಇಂಥದಕ್ಕೊಂದು ಆರ್ಟಿಸ್ಟ್ ಬೇಕು, ಇಂಥ ಒಂದು ಕ್ಯಾರೆಕ್ಟರ್ಗೆ ಆರ್ಟಿಸ್ಟ್ ಬೇಕಂತ ಮೊದಲಿಂದನೂ ಅವ್ರು ಇಲ್ಲೆಲ್ಲ ಹೇಳ್ತಾರೆ, ಬೇರೆ ಸಿನಿಮಾಗಳಲ್ಲೂ ಹೇಳ್ತಾರೆ. ಸೊ ಈ ಸಿನಿಮಾದಲ್ಲಿ ಒಂದು ರಾಶಿ ಜನಗಳು ಬೇಕು. ಮತ್ತು ಒಂದು ವಿಷಯ ಅಂದರೆ ರಿಷಬ್ ಶೆಟ್ಟಿಯವರ ಸಿನಿಮಾದಲ್ಲಿ ಸಣ್ಣ ಬಂದು ಹೋಗೋ ಪಾತ್ರ ಇದ್ದರೂ ಕೂಡ ಅವರು ಅದನ್ನು ಆಡಿಷನ್ ಮಾಡಿ ಸೂಟ್ ಆಗ್ತಾರೆ ನೋಡಿ ಮತ್ತೆ ತಗೊಳ್ತಾರೆ. ಅದೊಂದು ನಿಜವಾಗಿ ಬೇಕದು, ಅದೊಂದು ಎಲ್ಲ ಕ್ಯಾರೆಕ್ಟರ್ಗಳನ್ನು ಮಾಡ್ತಾರೆ. ಸೊ ಅರ್ಜೆಂಟ್ ಬಿದ್ದಾಗ ಹೇಗಿದೆ ರಘುಣ್ಣ ಈ ಥರೊಂದು ಬೇಕು. ನಾನಾಗ ಕೇಳೋದೊಂದು, ಎಷ್ಟು ಏಜಿನವರು, ಏನು ಅವ್ರದ್ದು ಕ್ಯಾರೆಕ್ಟರ್ ಇರುತ್ತೆ, ದುಃಖ ಇರುತ್ತಾ, ನಗಾಡ್ಸೋದಿರುತ್ತಾ, ಅಥವಾ ರೋಷ ಇರುತ್ತಾ, ಅವ್ರ ದೇಹ ಎಷ್ಟಿರಬೇಕು, ಬಾಡಿ ಎಷ್ಟು ದೊಡ್ಡದಿರಬೇಕು, ಏಜ್ ಎಷ್ಟಾಗಿರಬೇಕು, ಹೆಚ್ಚು ಕಮ್ಮಿ ಬಣ್ಣ, ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಒಂದು ಪಾತ್ರ ಅಂದಾಗ ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ಅದು ಒಳ ಮನಸ್ಸಿಗೆ ಕೌಂಟ್ ಆಗುತ್ತೆ. ಒಂದು ಕ್ಯಾರೆಕ್ಟರ್ ನೋಡಿದಾಗ ಇದು ಸೂಟ್ ಆಗಿದೆ ಅಂತ ಅದೆಲ್ಲ ಗೊತ್ತಾಗಬೇಕಾದ್ರೆ ಇಷ್ಟೆಲ್ಲ ವಿಚಾರಗಳನ್ನು ಕೇಳಿಕೊಂಡು ಆಮೇಲೆ ನಾನು ನನ್ನಲ್ಲಿ ಯಾರಿದ್ದಾರೆ ಅನ್ನೋದನ್ನು ಅಂದಾಜು ಮಾಡ್ಕೊಂಡು ಅವ್ರನ್ನ ವಿಚಾರ ಮಾಡಿ ಅವರ ಫೋಟೋಗಳನ್ನು ಕಳಿಸಿದ್ದೆ. ಸೊ ಒಂದಿಷ್ಟು ಜನಕ್ಕೆ ನಾನು ಏನಿಲ್ಲ, ಅವರು ಕಲಾವಿದರೆ, ಎಲ್ಲರೂ ಕಲಾವಿದರೆ, ಒಂದು ನೆಪ ನಂದಷ್ಟೇ. ನಾನು ನಂಬರ್ ಕೊಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿಸಿ ಅವರೆಲ್ಲರೂ ಕೂಡ ಅವಕಾಶ ಸಿಕ್ಕಿದೆ. ಎಲ್ಲರೂ ನನ್ನನ್ನು ಹೆಸರು ಹೇಳಿದ್ದಾರೆ, ನಂದು ಏನು ಉಪಕಾರ ಸ್ಮರಣೆ ಅದನ್ನು ಮಾಡಿದ್ದಾರೆ. ಸೊ ಅವರೆಲ್ಲರೂ ಇನ್ನೂ ಚೆನ್ನಾಗಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಾಗಲಿ ಅವಕಾಶ ಎಲ್ಲ ಕಡೆ ಸಿಗಲಿ ಅಂತ ನಾನು ಹಾರೈಸ್ತೇನೆ. ನನಗೆ ಹೆಮ್ಮೆ ಕೂಡ ಇದೆ ಇಷ್ಟೇ. ಈಗ ಕಾಂತಾರದಲ್ಲಿ ಸರ್ ರಿಷಬ್ ಶೆಟ್ಟಿ ಅವರ ಪಾತ್ರ ಎಷ್ಟು ತೂಕವಾಗಿದೆಯಾ, ಕಿಶೋರ್ ಸರ್ ಅವರ ಪಾತ್ರ ಕೂಡ ಅಷ್ಟೇ ತೂಕವಾಗಿದೆ. ಯಾಕಂತ ಹೇಳಿದ್ರೆ ಮುಖಾಮುಖಿ ಬಂದು ಆ ಒಂದು ಸೇಮ್ ಫೀಲ್ ಕೊಟ್ಟು ಆಕ್ಟ್ ಮಾಡಿದ್ದಾರೆ ಇಬ್ರು ಕೂಡ. ತಾವು ಕಿಶೋರ್ ಸರ್ ಅವ್ರ ಜೊತೆಗೆ ಇರ್ತೀರಿ ಇಡೀ ಸಿನಿಮಾದಲ್ಲಿ, ಅವರ ಜೊತೆಗೆ ನಿಮ್ಮ ಒಡನಾಟ ಹಾಗೂ ಶೂಟಿಂಗ್ ಅನುಭವಗಳು ವಿಶೇಷವಾಗಿ ನೆನಪು ಮಾಡ್ಕೊಳ್ಳೋದಾದ್ರೆ? ಕಿಶೋರ್ ಸರ್ ಅಂದರೆ ತುಂಬ ಸಿಂಪಲ್, ಅಂದರೆ ಸಿಂಪಲ್ ಒಳಗೆ ಸಿಂಪಲ್. ಅಂದರೆ ಯಾರು ನೋಡಿದ್ರೆ ಕಿಶೋರ್ ಸರ್ ಸಿಗ್ತಾರೆ ನಮಗೆ ಲಿಸ್ಟಲ್ಲಿ. ತುಂಬ ಸಿಂಪಲ್ಲು. ಅವರಿಗೆ ಒಂದು ಬಹುಭಾಷಾ ನಟ ಅವರು. ಹಾಗಂತ ಅವ್ರಿಗೆ ಯಾವುದೇ ಒಂದು ಉಡಾಫೆ, ಏನು ಒಂಥರ ಈಗೋ ಅದು ಇದು ಏನೂ ಇಲ್ಲ. ಮಕ್ಕಳ ಥರ ಎಷ್ಟು ಸೀರಿಯಸ್ಸಾಗಿ ಮಾಡ್ತಾರೆ, ಇಷ್ಟು ಬಂದು ನಮ್ಮ ಜೊತೆ ತಮಾಷೆ ಮಾಡ್ತಾರೆ ಇರ್ತಾರೆ. ಯಾಕಂದರೆ ಅವ್ರ ಜೊತೆ ಬೇರೆ ಸಿನಿಮಾದಲ್ಲೂ ಕೆಲಸ ಮಾಡಿದ್ದೆ ನಾನು. ತುಂಬ ಸ್ನೇಹಜೀವಿ ಅವರು, ಚೆನ್ನಾಗಿ ಮಾತಾಡ್ತಾರೆ. ನಾವು ಅವರು ಕೂಡ ರಂಗಭೂಮಿ ಬಗ್ಗೆ ಗೊತ್ತಿರೋರು, ನಾವು ರಂಗಭೂಮಿ ಬಗ್ಗೆ ಗೊತ್ತಿರೋರು. ಒಂದಿಷ್ಟು ಅದ್ರ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋದು ಅದು ಇದು. ಆಮೇಲೆ ರಿಷಬ್ ಶೆಟ್ಟಿಯವರು, ಅವರು ಕೂಡ ರಂಗಭೂಮಿಯವರೇ, ನಾಟಕವನ್ನು ಎಲ್ಲ ಮಾಡ್ಕೊಂಡು ಬಂದವರೇ. ಸೊ ಅವರು ಕೂಡ ಆ್ಯಕ್ಟ್ ಅಂತ ಬಂದಾಗ ಎಲ್ಲೂ ಕೂಡ ಯಾರು ಲೇಜಿಯಾಗಿ ತಗೊಳ್ಳೋದೇ ಇಲ್ಲ. ಅಲ್ಲೇ ನಿಜವಾಗಿ ಒಂದು ಶಕ್ತಿ ಬರೋದು, ಒಂದು ಪ್ರೆಸೆಂಟೇಷನ್ ಕರೆಕ್ಟಾಗಿ ಬರೋದು. ಸೊ ಇದೆಲ್ಲ ಈ ಎಲ್ಲ ಪ್ರಬುದ್ಧ ನಟರುಗಳ ಜೊತೆ ಇದ್ದಾಗ ಬರಲೇಬೇಕು. ಯಾರೊಬ್ಬರು ಕೂಡ ಎಲ್ಲೋ ಬೇರೆ ಕಡೆ ಮೈಂಡ್ ಇಟ್ಕೊಂಡು ಆ್ಯಕ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಅದೆಲ್ಲದರ ಒಟ್ಟು ಫಲಿತಾಂಶವೇ ಕಾಂತಾರ ಅನ್ನುವುದು. ಈಗ ಸಿನಿಮಾ ಬಿಡುಗಡೆಯಾಗಿದೆ, ಗೆದ್ದಿದೆ, ಎಲ್ಲ ಕಡೆ ಒಂದು ಜನಮನ್ನಣೆ ಪಡ್ತಿದೆ. ಶೂಟಿಂಗ್ ಆಗುವಾಗ ಯಾವುದಾದ್ರೂ ಒಂದು ಸೈಡಿಂದ ಒಂದು ಐಡಿಯಾ ಇತ್ತ ಸರ್, ಒಂದು ಸಿನಿಮಾ ಹಿಟ್ ಆಗಬಹುದು, ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ, ಏನೋ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇದೆ, ಆ ಥರ ನಿಮಗೆ ಫೀಲ್ ಆಗಿತ್ತಾ? ಆಗಿತ್ತು ಖಂಡಿತ. ಯಾಕಂದರೆ ಒಂದು ಫಸ್ಟ್ ನಾವು ಹೋದಾಗ ಸೆಟ್ ನೋಡಿದಾಗಲೇ ನಮಗೆ ಶಾಕ್ ಆಗಿತ್ತು. ನಾವು ಫಸ್ಟ್ ಹೋಗಿರಲಿಲ್ಲ ಸೆಟ್ ಹತ್ರ. ನೋಡಿದಾಗ
ಇಷ್ಟೆಲ್ಲ ಮಾಡಿದಾರ ಇಷ್ಟೊಂದು ಅಲ್ಲಿ ಸೆಟ್ ಆಗೇ ಇತ್ತು ಆಲ್ರೆಡಿ. ಎಲ್ಲರೂ ಅವರವ್ರ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ಒಂದು ಊರನ್ನೇ ಸೃಷ್ಟಿ ಮಾಡಿದರು, ಒಂದಿಷ್ಟು ಮನೆಗಳಿತ್ತು, ಒಂದು ಬೀದಿ ಇತ್ತು, ದಾರಿದೀಪ ಇತ್ತು, ತಂತಿ ಕಂಬಗಳನ್ನೆಲ್ಲ ಲೈಟ್ ಕಂಬಗಳನ್ನೆಲ್ಲ ಹೋಗ್ತಿದ್ರು, ಅಂಗಡಿ ಇತ್ತು, ಹೋಟೆಲ್ ಇತ್ತು, ಹಾಲ್ ಡೈರಿ ಇತ್ತು, ಪೋಸ್ಟ್ ಆಫೀಸ್ ಇತ್ತು, ಅಕ್ಕಿ ಇದು ಗಿರಣಿ ಮಿಲ್ ಇತ್ತು, ರೈಸ್ ಮಿಲ್ಲು. ಸೊ ಇವೆಲ್ಲ ಸಡನ್ ಒಂದು ನೋಡುವಾಗ ಯಾವುದೋ ಒಂದು ಊರು ಅನ್ನೋ ಫೀಲು. ಜೊತೆಗೆ ಅಷ್ಟು ಜನ 300-400 ಜನ ಜೂನಿಯರ್ ಆರ್ಟಿಸ್ಟ್ಗಳು, ಇವೆಲ್ಲ ಸೇರಿದಾಗ ಒಂಥರ ನಿಜವಾಗಿ ಎಲ್ಲೋ ಒಂಥರ ಅಲ್ಲೇ ಡೆಪ್ತ್ ಮೈಂಡ್ ಹೋಗ್ತಿತ್ತು. ಇದು ಪಕ್ಕ ಏನೋ ಒಂಥರ ಇದೆಯಲ್ಲ, ಶೂಟಿಂಗಲ್ಲೂ ಗೊತ್ತಾಗ್ತಿತ್ತು ಇದು ಇಲ್ಲ ಇಲ್ಲಿ ಏನೋ ಇದೆ, ಭಯಂಕರವಾಗಿದೆ ಇದು. ಪ್ರತಿಯೊಂದು ಸಿಚುವೇಶನ್ ಶೂಟ್ ಮಾಡುವಾಗಲೂ ನಮ್ಗೆ ಅನಿಸ್ತಿತ್ತು. ಅಷ್ಟು ಒಂದು ಶಿಸ್ತಿತ್ತು ಒಳಗೆ, ತನ್ನಷ್ಟು ಅಂದರೆ ದೊಡ್ಡ ಮಟ್ಟದ ಯಾವುದೋ ನೋಡುವಾಗ ನಾವು ಮೌನವಾಗ್ತೇವೆ ಹೆಚ್ಚು ಕಮ್ಮಿ. ಯಾಕಂದರೆ ಸೇಮ್ ಆಪರೇಷನ್ ಥಿಯೇಟ್ರ್ ಹತ್ರ ಹೋದಾಗ ಯಾರು ಹೆಚ್ಚು ಮಾತಾಡಲ್ಲ, ಸೈಲೆಂಟ್. ಅದೇ ಥರ ಇಲ್ಲಿ ನಮಗೆ ತನ್ನಷ್ಟಕ್ಕೆ ನಮಗೆ ನಾವೇ ಸೈಲೆಂಟ್ ಇರಬೇಕು ಅನಿಸ್ತಿತ್ತು ಆ ಮೂಮೆಂಟಲ್ಲಿ. ಆಯಿತು, ಖಂಡಿತ ಈ ಸಿನಿಮಾ ಭಯಂಕರವಾಗಿದೆ ಅನ್ನೋ ಸೂಚನೆಯಲ್ಲೇ ಕಾಣ್ತಿತ್ತು ನಮಗೆ. ಈಗ ನೀವು ಹೇಳಿದ್ರಿ ಕೆರಾಡಿಗೆ ಹೋದಾಗ ಒಂದು ಸೆಟ್ಗಳನ್ನು ನೋಡಿದಾಗ ರೋಮಾಂಚನ ಆಯಿತು, ಏನಾದರೂ ಆಗ್ಬೋದು, ಒಂದು ಪಾಸಿಟಿವ್ ಎನರ್ಜಿ ಇತ್ತು ಅಂತ ಹೇಳಿ. ತಮ್ಮ ಊರಿನಲ್ಲೇ ಇದು ಶೂಟಿಂಗ್ ಆಗಿದ್ದು. ಸೊ ಆ ಟೈಮಲ್ಲಿ ನೀವು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ರೆ ಸರ್, ಅಥವಾ ನಿಮ್ಮ ಮನೆಯಿಂದಲೇ ಡೈಲಿ ಶೂಟಿಂಗ್ ಸೆಟ್ಟಿಗೆ ಹೋಗ್ತಾ ಇದ್ರೆ? ಇಲ್ಲ, ನಾವು ಹತ್ರ ಇರೋದ್ರಿಂದ ಹೋಗಬೇಕು ಅನ್ನೋ ಆಸೆ ನಮ್ಮದಾಗಿತ್ತು. ಆದರೆ ಅರ್ಲಿ ಮಾರ್ನಿಂಗ್ ಶೂಟಿಂಗ್ ಹೋಗಬೇಕು ಬೇಗ, ಕೆಲವು ಸಲ ಲೇಟ್ ನೈಟ್ ಶೂಟು ಪ್ಯಾಕಪ್ ಆಗ್ತಿತ್ತು, ಬೆಳಿಗ್ಗೆ ಬೇಗ ಶೂಟಿಂಗ್ ಹೋಗಬೇಕು. ಸೊ ಎಲ್ರಿಗೂ ರೂಮ್ ಹಾಕ್ಕೊಟ್ಟಿದ್ರು, ಎಲ್ರಿಗೂ, ಯಾರು ಹೋಗೋದಿಲ್ಲ, ಎಲ್ರಿಗೂ ರೂಮಲ್ಲೇ ನಮ್ಮನ್ನು ಒಂಥರ ಬಂಧಿಸಿ ಇರಲೇಬೇಕು ಇಲ್ಲಿ ಅನ್ನೋ ಥರ. ನಾವು ಎಲ್ಲ ನಮ್ಮ ಆಚೆ ಈಚೆ ರೂಮಲ್ಲೆಲ್ಲ ನಮ್ಮ ಫ್ರೆಂಡ್ಸ್ಗಳೇ, ಆರ್ಟಿಸ್ಟ್ಗಳೇ, ಬೆಳಿಗ್ಗೆಲ್ಲ ಒಟ್ಟಿಗೆ ಶೂಟಲ್ಲಿ ಇರ್ತೀವಿ. ನೈಟ್ ಶೂಟಿಂದ ಬಂದಮೇಲೆ ಇಲ್ಲಿ ನಮ್ಮ ಶೂಟಿಂಗ್ ಹೋಗೋ ಒಂದು ಚಿಕ್ಕ ಮೈಕ್ ಇರುತ್ತೆ, ಬ್ಲೂಟೂತ್ ಮೈಕು, ಅದ್ರಲ್ಲಿ ಅವ್ರು ಹಾಡು ಇವ್ರು ಹಾಡೋದೆಲ್ಲ ನಮ್ಮದೇ ಒಂದು ಲೋಕ ಬೇರೆ ಆಗಿತ್ತು. ಬೆಳಿಗ್ಗೆ ಶೂಟ್ ಮೂಡಾಗಿತ್ತು, ಈ ಥರ ಮಾಡ್ತಿದ್ವಿ. ಸರ್, ಕಾಸ್ಟ್ಯೂಮ್ ಬಗ್ಗೆ ಕೂಡ ನಾವು ಮಾತಾಡಬೇಕು. ಈ ಒಂದು ಸಂದರ್ಭದಲ್ಲಿ ತುಂಬಾ ಡೀಪ್ ಆಗಿ ಹೋಗಿದ್ದಾರೆ. ಅಂದ್ರೆ ಇಂಥದ್ದನ್ನು ಬೇಕು, ಇಷ್ಟು ವರ್ಷದ ಹಳೆಯ ಅಂತ ಹೇಳಿದಾಗ ಒಂದು ಗುಬ್ಬಿಯನ್ನು ಸಮೇತ ಹುಡುಕಿ ಆ ಟೈಮಲ್ಲಿ ಹೇಗಿತ್ತು ಅನ್ನೋ ಒಂದು ಡೀಟೇಲ್ ಲೆವೆಲ್ ಅಲ್ಲಿ ಹೋಗಿದ್ದಾರೆ. ಪ್ರಗತಿ ರಿಷಬ್ ಶೆಟ್ಟಿ ಅವರು ಕಾಸ್ಟ್ಯೂಮ್ ಇದು ಮಾಡಿದ್ದು ಏನು ಹೇಳ್ತೀರಿ? ಅಂದ್ರೆ ತಾವು ಕೂಡ ಅಲ್ಲಿ ನೋಡಿದಾಗ ಇವರು ನಿಜವಾಗ್ಲೂ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಅವರ ಆ ಒಂದು ಇದರೇ ಕಾಣ್ತಾ ಇದ್ದೀರಿ ಸರ್. ಎಲ್ಲೂ ಕೂಡ ಒಂದು ನಾಟಕೀಯತೆ ಆ ಥರ ಯಾವುದು ಇರಲಿಲ್ಲ, ರಿಯಲಿಸ್ಟಿಕ್ ಆಗಿತ್ತು. ಏನು ಹೇಳ್ತೀರಿ? ಹೌದು, ಯಾಕಂದರೆ ಅಷ್ಟು ಈ ಶೂಟ್ಗಿಂತ ಮುಂಚೆ ಅಷ್ಟು ಪ್ರಿಪರೇಷನ್ ಮಾಡಿದ್ದಾರೆ, ಅಷ್ಟು ಪ್ರಿಪರೇಷನ್ ಪೂರ್ವ ತಯಾರಿ ಆಗಿತ್ತು ಈ ಸಿನಿಮಾದ್ದು. ತುಂಬ ಡೆಪ್ತಲ್ಲಿ ಮಾಡಿದ್ದಾರೆ ಒಂದು. ಆಮೇಲೆ ಯಾವ ಕಾಸ್ಟ್ಯೂಮ್, ಆಗ ನಾನು ಹೇಳಿದೆ, ಒಂದು ಕ್ಯಾರೆಕ್ಟ್ರು ಹಿಂಗೆ ನೋಡಿದ ತಕ್ಷಣ ಯಾರಿಗೋ ಕೊಡೋದು ಒಂಥರ ಆಗಿದ್ರೆ, ಇನ್ನೊಂದು ಥರ ಅವನಿಗೆ ಇಷ್ಟು ಏಜ್ ಇದ್ದರೆ ಅಷ್ಟೇ ಏಜ್, ಹೆಚ್ಚು ಕಮ್ಮಿ ನೋಡುವಾಗಲೇ ಫಸ್ಟ್ ಲುಕ್ಕಲ್ಲೇ ಹಿಂಗೆ ಕಾಣಬೇಕು. ಅವನ ಮೈ ಬಣ್ಣ ಕೂಡ ಸೂಟ್ ಆಗುತ್ತೆ, ಅವನ ದೇಹ ಉದ್ದಕ್ಕಿದ್ದಾನ, ದಪ್ಪಗಿದ್ದಾನ, ಕರ್ರಿಗಿದ್ದಾನ, ಸಣಕಲಾಗಿದ್ದಾನ, ಸೊ ಇದು ಕೂಡ ಕೌಂಟ್ ಆಗುತ್ತೆ. ಜೊತೆಗೆ ಹಾಕುವ ಕಾಸ್ಟ್ಯೂಮ್ ಕೂಡ ವೆರಿ ಇಂಪಾರ್ಟೆಂಟ್. ಹಾಕೋ ಕಾಸ್ಟ್ಯೂಮ್, ಆ ಕ್ಯಾರೆಕ್ಟರ್ ಅದೇ ಥರ ಕಾಸ್ಟ್ಯೂಮ್ ಬಿದ್ದಾಗ ಇನ್ನೂ ಥರ ಪ್ಲಸ್ ಆಗಿ ಬರುತ್ತೆ ಅನ್ನೋದು ಕೂಡ ಈ ಸಿನಿಮಾದಲ್ಲಿ ಪಕ್ಕ ನಾವು ಕಾಣ್ಬೋದು. ಅದನ್ನು ಆ ನಿಟ್ಟಿನಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಪ್ರಗತಿ ಶೆಟ್ಟಿಯವರು. ಜೊತೆಗೆ ಟೋಟಲ್ ಟೀಮ್, ನಮ್ಮ ರಾಮ್ಕುಮಾರ್ ಅದರದ್ದು ಇನ್ಚಾರ್ಜ್ ಮತ್ತು ಅದನ್ನು ಅಪ್ಡೇಟ್ಸ್ ಎಲ್ಲ ತೊಗೊಂಡಿದ್ದು ಅವರು ಕೂಡ ತುಂಬ ಒಂದು ಸರಿ ಮಳೆ ಬಂದು ಸೆಕೆಂಡ್ ಡೇ ಶೂಟ್ ಹೋಗ್ತೀವಿ, ಜಾತ್ರೆಲೆಲ್ಲ ಮಾರಾಟಕ್ಕೆ ಬಟ್ಟೆ ಹಾಕೊಳ್ತಾರಲ್ಲ ಆ ಥರ ರಾಸಿ ಹಾಕೊಂಡಿದ್ದೆ. ಯಾಕಂದ್ರೆ ಒಣಗಬೇಕು, ಮತ್ತು ಕೆಲವೆಲ್ಲ ಒದ್ದೆ ಹಾಕೊಂಡು ಶೂಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಆ ಥರ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಮಾಡಬೇಕು. ಇಲ್ಲಾಂದ್ರೂ ಕೂಡ ಒಂದು ವಿಷಯ, ರಿಷಬ್ ಶೆಟ್ಟಿ ಸಿನಿಮಾದಾಗ ಎಲ್ಲ ಮಾಡ್ತಾರೆ, ಇಲ್ಲಿ ಅಷ್ಟು ಪರ್ಫೆಕ್ಟ್ ಇರುತ್ತೆ ಇಷ್ಟೇ. ಈಗ ಸಿನಿಮಾ ಕಲಾವಿದರು ಮಾತ್ರ ರಂಗಭೂಮಿ ಕಲಾವಿದರಲ್ಲಿ ಒಂದು ಸಣ್ಣ ಒಂದು ಗ್ಯಾಪ್ ಇದೆ ಸರ್. ಏನಂತ ಹೇಳಿದ್ರೆ ಡೈಲಾಗ್ ಡೆಲಿವರಿಯಲ್ಲಿ ಕೆಲವ್ರದ್ದು ಗೊತ್ತಾಗುತ್ತೆ, ಅಂದ್ರೆ ರಂಗಭೂಮಿ ಅವರದ್ದು, ಅವರು ಕೆಲವೊಮ್ಮೆ ಅಂದ್ರೆ ಸ್ಟೇಜಲ್ಲಿ ಏನು ಮಾಡ್ತಾರೆ ಅದೇ ಥರ ಮಾಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ಎಲ್ಲಿಯೂ ಕೂಡ ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ ಇವರು ರಂಗಭೂಮಿ ಕಲಾವಿದ, ಇವರು ಸಿನಿಮಾ ಕಲಾವಿದ ಅಂತ ಹೇಳಿ. ಆ ಒಂದು ಏನು ಹೇಳ್ತಾರೆ, ಅವ್ರು ಹೌದಾ ಅಲ್ವಾ ಅಂತ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಸರ್ ಒಂದು ಈಗ ಡೈರೆಕ್ಟರ್ ನಿಮ್ಮನ್ನು ಪ್ರಿಪೇರ್ ಮಾಡುವಂಥದ್ದು ಸೆಟ್ಟಲ್ಲಿ? ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ನಾಟಕದಿಂದ ಸಿನಿಮಾಕ್ಕೆ ಹೋದಾಗ ಅಲ್ಲಿ ನಮಗೆ ಸ್ವಲ್ಪ ನಮ್ಮ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಜಾಸ್ತಿ ಇರ್ತಿತ್ತು. ನಾಟಕದಲ್ಲಿ ನಾವು ಒಂದಿಷ್ಟು ಜನಗಳ ಎದುರುಗಡೆ ಶೋಸ್ ಕೊಡೋದ್ರಿಂದ ನಾವು ಪ್ರತಿಯೊಂದು ನಮ್ಮ ಬಾಡಿ ಲ್ಯಾಂಗ್ವೇಜನ್ನು ಸ್ವಲ್ಪ ಓವರ್ ಮಾಡ್ಕೊಂಡು ಅದು ಬೇಕು, ನಾಟಕಕ್ಕೆ ಬೇಕು. ಸಿನಿಮಾ ಅಂತ ಬಂದಾಗ ಒಂದಿಷ್ಟು ಫ್ರೇಮ್ ಇಟ್ಟಿರ್ತಾರೆ ನಮಗೆ, ಆ ಫ್ರೇಮ್ ಒಳಗೆ ನಮ್ದು ಏನು ಆ್ಯಕ್ಟಿವಿಟೀಸ್ ತೋರಿಸ್ಬೇಕು. ಇಷ್ಟು ಬಾಯಿ ಕಳೆದ್ರೆ ಇಷ್ಟು ಕಳೆದ್ರೆ ಸ್ವಲ್ಪ ಇಡೀ ಫ್ರೇಮಿಗೆ ದೊಡ್ಡ ಬಾಯಿ ಕಳ್ಕೊಂಡು ಆ ಪರ್ಸನ್ಗೆ ದೊಡ್ಡ ಬಾಯಿ ಅಂತ ಒಂದು ಇದಾಗುತ್ತೆ. ಸೊ ಇದನ್ನು ನಮಗೆ ಸಿನಿಮಾದಲ್ಲಿ ಬರ್ತಾ ಹೋಗ್ತಾ ನಾನು ಜಾಸ್ತಿ ನನ್ನನ್ನು ಉಳಿದವರು ಕಂಡಂತ ಇಲ್ಲಿ ನಾನು ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಋಣ ಸ್ವಲ್ಪ ಜಾಸ್ತಿ ಆಯಿತು ಅಲ್ವ, ಅಂದರೆ ನಾನು ಮಾಡಿಸಿ ಆಮೇಲೆ ಅರ್ಥ ಆಯಿತು. ಆ ಕ್ಯಾಮರಾ ಭಾಷೆ ಅಂತ ಒಂದಿರುತ್ತೆ, ಫ್ರೇಮ್ ನಮಗೆ ಗೊತ್ತಿರಬೇಕು. ಕ್ಯಾಮರಾ DOP ಒಬ್ಬರಿದ್ದರೂ ಕೂಡ ಇಷ್ಟು ಮಾಡಿದ್ರೆ ಹಿಂಗಂದ್ರೆ ಹೊರಗೆ ಹೋಗ್ತೀವಿ ನಾವು ಅನ್ನೋ ಫೀಲು ನಮ್ಗೆ ಗೊತ್ತಿದ್ದಾಗ, ಸೊ ಅದು ನ್ಯಾಚುರಲ್ ಆಗಿ ಬರೋದು ಎಷ್ಟು ಬೇಕು ಅಷ್ಟೇ.
ಶೂಟಿಂಗ್ ಅಂದಾಗ ಹೆಚ್ಚು ಕಮ್ಮಿ ನಾರ್ಮಲ್ ಆಗಿರುತ್ತೆ. ನಾವು ಹಿಂಗೆ ನಡೆಯೋರು ಮಾಮೂಲಿ, ಆ್ಯಕ್ಷನ್ ಅಂದಮೇಲೆ ಹಿಂಗೆ ಹೋಗ್ತೀವಿ, ಅದೊಂದು ಕಾನ್ಷಿಯಸ್ ಆಗೋದು ಹೆಚ್ಚಿನವರಿಗೆ. ಅದು ತಪ್ಪು ಅಂತ ಗೊತ್ತಿರುತ್ತೆ, ಬಟ್ ಆ್ಯಕ್ಷನ್ ಅಂತ ಸೌಂಡ್ ತಗೊಂಡು ಹಿಂಗೆ ಅಂತ ನಡ್ಕೊಂಡು ಹೋಗ್ತಾರೆ. ಅದು ಎಲ್ಲರಲ್ಲೂ ನೋಡ್ತಾರೆ. ಕೆಲವು ಸರಿ ನಾವು ಮಾಡ್ತೀವಿ, ಕಡೆಗೆ ಸ್ವಲ್ಪ ಜಾಸ್ತಿ ಆಯಿತು, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋ ಅಂತ, ಈ ಥರ. ಅದನ್ನು ಕೆಲವರೆಲ್ಲ ಚೇಂಜ್ ಮಾಡಿಸ್ಕೋಗೋದಿಲ್ಲ. ಶೂಟಿಂಗ್ ಅಂತ ಆದಾಗ ಅರ್ಥ ಮಾಡ್ಕೊಳ್ಳೋದು, ಫಸ್ಟು ಆಲಿಸುವಿಕೆ. ಫಸ್ಟ್ ಆಲಿಸು ನೀನು, ಫಸ್ಟ್ ಕೇಳು ಏನು ಹೇಳ್ತಾರೆ ಅಂತ, ಆಮೇಲೆ ಮಾಡು ಅಂತ. ಕೆಲವರು ಆಲಿಸೋದೇ ಕಮ್ಮಿ, ಡೈರೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ, ಅದು ಸ್ವಲ್ಪ ಜಾಸ್ತಿ ಶಾರ್ಟ್ಸ್ ತಗೊಳುತ್ತೆ ಇಷ್ಟೇ. ಈಗ ಕಾಂತಾರ ಸಿನಿಮಾದ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಬರುತ್ತೆ ಸರ್, ಯಾವುದಂತ ಹೇಳಿದ್ರೆ ಕೋಲ ನಡೀತಾ ಇರುತ್ತೆ. ಡ್ರಿಂಕ್ಸ್ ಮಾಡ್ತಾ ಇದ್ದಂತಹ ನೀವು ಮತ್ತೆ ಕಿಶೋರ್ ಸರಿಗೆ ಅಲ್ಲಿ ಒಂದು ಬಾಂಬ್ ಸಿಡಿಯೋ ಸೌಂಡ್ ಕೇಳುತ್ತೆ. ಆಗ ಅವ್ರು ನಿಮ್ಮ ಹತ್ರ ಕೇಳ್ತಾರೆ ಅದು ಏನು ಅಂತ. ಆಗ ನೀವು ಹೇಳ್ತೀರಿ ಇಲ್ಲಿದ್ದೊಂದು ಕೋಲ ಆಗ್ತಾ ಇದೆ ಸರ್ ಅಂತ ಹೇಳಿ. ಆಗ ಅವ್ರು ಹೇಳ್ತಾರೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟದ್ದು ಅಂತ ಹೇಳಿ ನಿಮ್ಮನ್ನು ಕರ್ಕೊಂಡು ಸಡನ್ ಆಗಿ ಆ ಜಾಗಕ್ಕೆ ಬರ್ತಾರೆ. ಅಲ್ಲಿ ಬರುವಾಗ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ. ಅಂದ್ರೆ ಅವರಲ್ಲಿ ಆ ಒಂದು ಪಟಾಕಿಯ ಚೀಲವನ್ನ ಕೈಯಿಂದ ತಗೊಳ್ತಾರೆ, ಮಾತುಕತೆ ನಡೆಯುತ್ತೆ. ಅಲ್ಲಿ ಯಾರೋ ಒಂದು ತಮಾಷೆಗೆ ಒಂದು ಬಾಂಬ್ ಬೀಸಾಕ್ತಾರೆ ಅಂತ. ಅದು ಸೀದಾ ಹೋಗಿ ನಿಜವಾಗಿ ಸೀನಲ್ಲಿ ಇದೆ ಅದು ಹಾಗೇನೆ ಕಿಶೋರ್ ಸರ್ ಮೈಯ ಮೇಲೆ ಬಾಂಬ್ ಸಿಡಿಯುತ್ತೆ. ನಿಮ್ಗೆ ಗೊತ್ತಿದೆ ಸರ್? ಹೌದೌದು. ಅದು ನಿಜವಾಗ್ಲೂ ನಡೆದಿದ್ದ, ಅದು VFX ಸರ್? ಇಲ್ಲ, ನಡೆದಿದ್ದು, ನಿಜ ನಡೆದಿದ್ದು. ಅಂದರೆ ಶಾರ್ಟಲ್ಲಿ ಮೋಸ್ಟ್ಲಿ ಅಲ್ಲಿ ಒಂದೇ ಆ ಗರ್ನಲ್ಲು ಒಂದು ಹಾಕಿದ್ದಾರೆ. ಇದು ರೀಟೇಕ್ ಆಗುವಾಗ 4-5 ಗರ್ನಲ್ ನನ್ನ ಹತ್ರ ಇಲ್ಲೇ ಆಗ್ತಿತ್ತು. ಇಲ್ಲೇ ನಾನು ಅದು ಭಯದಿಂದ ರಿಯಾಕ್ಟ್ ಮಾಡಿದ್ದೆ, ನಿಜವಾಗಿ ಭಯನೂ ಆಗಿತ್ತು. ಢಮ್ಮನ್ನತ್ತಲ್ಲ, ಅದು ಸೌಂಡ್ ಜೋರಾಗಿತ್ತು. ಕಿವಿ ಒಂದು ಸ್ವಲ್ಪ ಹೊತ್ತಲ್ಲಿ ಕೀ ಅನ್ನೋ ಸೌಂಡ್ ಮಾತ್ರ. ಒಂದು ಅದ್ರ ಸಿಡಿಯುವಾಗ ಒಂದ್ರದ್ದು ಬೆಂಕಿದು ಕಿಡಿ ಸಂಕಂತ ಪಾಸಾಗಿತ್ತು. ನಿಜ. ಅವರು ಕಿಶೋರ್ ಸರ್ ಹಿಂಗೆ ನಿಂತಿದ್ರು, ಹಿಂಗೆ ನೋಡ್ತಿದ್ರು. ಇದು ನಿಜ ನಡೆದಿದ್ದು, ಅದು ಒರಿಜಿನಲ್, ರಿಯಲಿಸ್ಟಿಕ್. ಸರ್, ಈಗ ಕಾಂತಾರ ಬಿಡುಗಡೆ ಆಗುತ್ತೆ, ಮೊದಲ ದಿನದ ಮೊದಲ ಶೋ ಅಭಿಮಾನಿಗಳ ಜೊತೆ ನೀವು ಎಲ್ಲಿ ನೋಡಿದ್ರಿ? ಆ ಒಂದು ರಿಯಾಕ್ಷನ್ ನೆನಪಿದೆಯಾ ನಿಮಗೆ? ಇಲ್ಲ, ನನಗೆ ಆ ಟೈಮಲ್ಲಿ ಸ್ವಲ್ಪ ಕಾಲಿದ್ದು ಅಂತೂ ಇದಾಗಿತ್ತು. ನಾನು ಒಂದು ಬಿಟ್ಟು ನೋಡಿದೆ. ಬಟ್ ನೋಡಿದವರೆಲ್ಲ ನಮ್ಗೆ ಗೊತ್ತಿತ್ತು. ಅಂದರೆ ಮತ್ತು ಇದು ಸಿನಿಮಾಗಳು ನಾವು ಹೆಚ್ಚು ಕಮ್ಮಿ ಶೂಟಿಂಗಲ್ಲಿ ಒಂದು ಫೀಲ್ ಬರುತ್ತೆ, ಡಬ್ಬಿಂಗ್ ಆಗುವಾಗ ಇನ್ನು ಸ್ವಲ್ಪ ಅರ್ಥ ಆಗುತ್ತೆ ಅಂತ. ಡಬ್ಬಿಂಗ್ ಆಗುವಾಗ ನಮಗೆ ಸ್ವಲ್ಪ ವೈಬ್ರೇಟ್ ಆಯಿತು. ಓ ಹೌದಲ್ವಾ, ಹಿಂಗೆಲ್ಲ ಆಯಿತು ಅಂತ ಹೋಗ್ತಾ ಅವೆಲ್ಲ ವರ್ಕ್ ಆಗ್ತಾ ಪೋಸ್ಟ್ ಪ್ರೊಡಕ್ಷನಲ್ಲಿ ಆಗ್ತಾ ಹೋದಾಗ ಅದ್ರೊಂಥರ ನಮಗೆ ಹೆಚ್ಚು ಕಮ್ಮಿ ಅಂದಾಜಾಗುತ್ತೆ. ಮತ್ತು ಎಲ್ರಿಗೂ ಗೊತ್ತಿತ್ತು ಈ ಸಿನಿಮಾ ನಾವು ಮಾತಾಡ್ಬೋದು, ಏನು ಗ್ಯಾರಂಟಿ ದೊಡ್ಡ ಸೌಂಡ್ ಮಾಡುತ್ತೆ ಅಂತ. ಎಲ್ಲರ ಬಾಯಲ್ಲಿ ಏನು ಬಂದಿತ್ತೋ, ಸೌಂಡ್ ದೊಡ್ಡದಲ್ಲ, ಇಡೀ ಪ್ರಪಂಚದಾದ್ಯಂತ ಒಂದು ಎಕ್ಕೋ ಥರ ಏನು ಪ್ರತಿಧ್ವನಿಸ್ತಾ ಇದೆ ಸೌಂಡು, ಅದು ಖುಷಿ. ಸರ್, ಈಗ ಒಂದು ಅಭಿಮಾನಿಗಳಿಗೆ ಒಂದು ಆಸೆ ಸರ್, ಏನಂತ ಹೇಳಿದ್ರೆ ಸೆಟ್ಟಲ್ಲಿ ಅಂದರೆ ನೀವು ಸಿನಿಮಾ ಬಂದ ಮೇಲೆ ತೆರೆ ಮೇಲೆ ನೀವು ಕಾಣೋದು ಬೇರೆ, ಬಟ್ ಬಿಹೈಂಡ್ ದ ಕ್ಯಾಮರಾ ಈಗ ರಘು ಪಾಂಡೇಶ್ವರ್, ಕಿಶೋರ್ ಸರ್, ರಿಷಬ್ ಸರ್ ಎಲ್ಲ ಒಟ್ಟಿಗಿದ್ದಾಗ ಯಾವ ಥರ ತಮಾಷೆ ಮಾಡ್ತಾರೆ, ಯಾವ ಥರ ಇರ್ತಾರೆ ಅವರು ಸೆಟ್ಟಲ್ಲಿ? ಮಜವಾಗಿರ್ತಾರೆ ಅಥವಾ ತುಂಬ ಸೀರಿಯಸ್ಸಾ, ಅಥವಾ ಒಂದು ಪಾತ್ರಕ್ಕೆ ತಯಾರಿ ಅದರ ಬ್ಯುಸಿಯಲ್ಲೇ ಇರ್ತಾರೆ, ಹೇಗಿರ್ತಾರೆ? ಇಲ್ಲ, ಅಂದರೆ ಶೂಟಿಂಗಿಂದ ಫ್ರೀ ಆಯಿತು ಅಂದರೆ ಎಲ್ಲರೂ ಮಕ್ಕಳ ಥರನೇ ನಿಜವಾಗಿ, ಇನ್ಕ್ಲೂಡ್ ಈಗ ರಿಷಬ್ ಶೆಟ್ಟಿ ಅವ್ರನ್ನ ಎಲ್ಲರೂ ನೋಡಿರ್ತಾರೆ. ಮಜಾ ಮಾಡಿಕೊಂಡೆ, ತಮಾಷೆ ಮಾಡಿಕೊಂಡೆ ಇರೋರು ಅವರು. ಮುಖಾಲ ಗಂಟು ಹಾಕ್ಕೊಂಡು ಏನೋ ಒಂಥರ ಅವಿಲ್ಲ, ಅವ್ರು ನೋಡಲೇ ಇಲ್ಲ ನಾವಿನ್ನೂ ಆ ಥರ. ಇವರು ಕಿಶೋರ್ ಸರ್ ಕೂಡ ಹಾಗೆ ಅಲ್ಲಲ್ಲೇ ಏನೋ ನಗಾಡ್ಕೊಂಡೇ ಶೂಟಿಂಗ್ ಆಗೋದು. ಬಟ್ ಶೂಟ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಡಿಸ್ಕಷನ್ ಆಗುವಾಗ ನಗು ಇಲ್ಲ, ಏನಿಲ್ಲ, ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಆ ಥರ ಮಾಡ್ತಿದ್ರು. ಬಟ್ ನಗ್ತಾ ಕೆಲಸ ಮಾಡುವಾಗಲೇ ಇನ್ನೇನೋ ಒಂದು ಎನರ್ಜಿ ಬಿಲ್ಡ್ ಆಗ್ತಾ ಇರುತ್ತೆ, ಬೂಸ್ಟ್ ಆಗ್ತಾ ಇರುತ್ತೆ ಅನ್ನೋದಕ್ಕೆ ನಮ್ಮ ಶೂಟಿಂಗ್ ಸ್ಪಾಟೇ ಕಾರಣ ಅಂತಂದರೆ ಬರೇ ಕೆಲಸ ಅಂದರೆ ಮೈಂಡ್ ಎಲ್ಲೋ ಒಂದು ಕಡೆ ಹೋಗಿಬಿಡುತ್ತೆ. ಯಪ್ಪ ಬರೇ ಶೂಟ್ ಆಯಿತು, ಅದಾಯಿತು, ಈ ಕಡೆ ಮತ್ತೇನೋ ಒಂದು ಮಜಾ, ಏನೋ ತಮಾಷೆ ಮಾಡ್ತಾರೆ. ಅದು ಇನ್ಬಿಲ್ಟ್. ಅದು ಇಲ್ಲಿ ಉದ್ದೇಶಪೂರ್ವಕ ಸುಮ್ಮನೆ ನಗಾಡಿಸ್ಬೇಕಂದ್ರೆ ನಗಾಡಿಸೋದಲ್ಲ, ಯಾರಾದರೂ ಕೂಡ ಬಂದಿದ್ದು ಅದು ಹುಟ್ಟುಗುಣ. ಎಲ್ಲರೂ ಕರ್ಕೊಂಡು ಏನೋ ಯಾರಿಗೊಂದು ತಮಾಷೆ ಮಾಡಿಕೊಂಡು, ಯಾರಿಗೊಂದು ಹಿಲಾಲ್ ಹಾಕ್ಕೊಂಡು ನಗಾಡ್ಕೊಂಡು ಎಲ್ಲ ಇಡೀ ಟೀಮ್ ಒಂದ್ಸರಿ ನಗಾಡೋದು ಮತ್ತು ಕೆಲಸ. ಆ ಥರ ಆದಾಗ ಸುಸ್ತು ಆಗಲ್ಲ, ಎನರ್ಜಿ ಬೂಸ್ಟ್ ಆಗ್ತಾ ಇರುತ್ತೆ, ಎಲ್ಲರ ಮುಖದಲ್ಲಿ ಒಂದು ಪ್ರಸನ್ನತೆ ಇರುತ್ತೆ ಅನ್ನೋದು ಶೂಟಿಂಗ್ ಸ್ಪಾಟಲ್ಲಿ ಕಾಣ್ಲಿಕ್ಕೆ ಸಿಗ್ತಿತ್ತು. ಈಗ ಮೊದಲ 4 ದಿನ ಕಳೆದ ಮೇಲೆ ನೀವು ಸಿನಿಮಾ ನೋಡಿದ್ರಿ ಅಂತ ಹೇಳಿದ್ರಿ ಸರ್. ಈಗ ಕಲಾವಿದನಲ್ಲದೆ ಒಬ್ಬ ಪಕ್ಕ ವೀಕ್ಷಕನಾಗಿ ನಿಮಗೆ ನಿಜವಾಗ್ಲೂ ಯಾವ ಪಾತ್ರ ತುಂಬ ನಗಿಸಿದೆ ಸರ್, ತುಂಬ ಮಜಾ ಕೊಟ್ಟಿದೆ, ಈ ಪಾತ್ರ ಸೂಪರ್ಬ್ ಅಂತ ವೀಕ್ಷಕನಾಗಿ ನಿಮಗೆ ಅನಿಸಿದ್ದು ಯಾವುದು ಸರ್ ಕಾಂತಾರದಲ್ಲಿ? ನನಗೆ ನಮ್ಮ ದೀಪಕ್ ರೈ ಇದ್ದು, ಆಮೇಲೆ ಪ್ರಕಾಶ್ ಅಣ್ಣಂದು, ನಮ್ಮ ಇವರು ಗುರುವಣ್ಣಂದು, ಜೊತೆಗೆ ರಿಷಬ್ ಶೆಟ್ಟರದ್ದು ಕಾಮಿಡಿ ಇತ್ತು ಹೋಗ್ತಿತ್ತು. ಆದರೆ ನಾನೊಬ್ಬ ಕಲಾವಿದನಾಗಿ ಇಷ್ಟು ವರ್ಷ ರಂಗಭೂಮಿಯಿಂದ ಬಂದು ಕಲಾವಿದ, ಒಂದಿಷ್ಟು ಸಿನಿಮಾಗಳನ್ನು ಕೂಡ ಮಾಡಿದೆ, ಕ್ಯಾಶುವಲಾಗಿ ಸಿನಿಮಾಗಳನ್ನು ನೋಡಿದೆ. ಆದರೆ ಎಲ್ಲರೂ ಹೇಳೋದು ಒಂದೇ, ಲಾಸ್ಟ್ ಒಂದು 20 ನಿಮಿಷ ಕ್ಲೈಮ್ಯಾಕ್ಸು ಹಾಗೀಗಂತ ಮ್ಯಾಟ್ರು. ಅದು ನಾನು ನೋಡುವಾಗ ನಿಜವಾಗಿಯೂ ನಾನೊಬ್ಬ ಕಲಾವಿದನಾಗಿ ರಿಷಬ್ ಶೆಟ್ಟಿಯವರಿಗೆ ಯಾವತ್ತೂ ನಾನು
ಸೆಲ್ಯೂಟ್ ಹೊಡಿತೀನಿ, ನಮಸ್ಕಾರ ಮಾಡ್ತೀನಿ. ಆ ಒಂದು ಟೈಮಿಂಗ್ಸ್ ನಾನು ಸಿನಿಮಾ ನೋಡುವಾಗ ಫಸ್ಟು ಇನ್ವಾಲ್ವ್ಮೆಂಟಲ್ಲೇ ನೋಡಿದ್ದೆ. ಹಿಂಗಾಯಿತು ಹಿಂಗಾಯಿತು ಹೋಗ್ತಾಯಿದ್ದೆ. ಕ್ಲೈಮ್ಯಾಕ್ಸಲ್ಲಿ ಅದೇನು ದೈವ ಬರುತ್ತೆ ಮೈ ಮೇಲೆ, ಆ ಟೈಮಲ್ಲಿ ನಾನು ಯಾವುದೋ ಆ್ಯಂಗಲಲ್ಲಿ ಕೂತ್ಕೊಂಡಿರೋದು, ಆ್ಯಂಗಲ್ ಕೂಡ ಚೇಂಜ್ ಮಾಡಲಿಲ್ಲ, ಅಷ್ಟು ಕಾನ್ಸಂಟ್ರೇಟಲ್ಲಿ ಸಿನಿಮಾ ನೋಡ್ತಿದ್ದೆ. ನನಗೆ ಗೊತ್ತಿಲ್ಲದೆ ನಿಜವಾಗಿಯೂ ಆಗಿದ್ದು, ತನ್ನಷ್ಟಕ್ಕೆ ಕಣ್ಣಲ್ಲಿ ನೀರು ಬಂತು. ಹಿಂಗೆ ಒರೆಸ್ಕೊಂಡಿತ್ತು, ಒಂಥರ ಆಯಿತು, ದೇವರ ಕಣ್ಣಲ್ಲಿ ನೀರು ಬಂದಲ್ಲ ಅಂತ. ಓಕೆ, ಸಿನಿಮಾ ಒಬ್ಬ ದೇವರೇ ಅಂತ ಆಯಿತು. ನೆಕ್ಸ್ಟ್ ಮತ್ತೊಂದು ಸರಿ ನೋಡ್ಲಿಕ್ಕೆ ಹೋದೆ, ಅಲ್ಲಿ ಎಣಿಸ್ಕೊಂಡೆ ಆ ಟೈಮಲ್ಲಿ ಕಣ್ಣಲ್ಲಿ ನೀರು ಬರಬಾರ್ದು ಅಂತ. ಪಕ್ಕ ಅಲ್ಲೂ ಬಂತು ಎರಡನೇ ಸಾರಿ. ಒಂಥರ ಆಯಿತು. ಕಡೆಗೆ ಮತ್ತೊಂದು ಸಾರಿ ಸಿನಿಮಾ ನೋಡು, ಅದರ ಫ್ರೆಂಡ್ಸ್ ಹತ್ರ ಹೇಳಿದೆ, 2 ಸಾರಿ ಕಣ್ಣಲ್ಲಿ ನೀರು ಬಂದಿತ್ತು. ಇವತ್ತು ಖಂಡಿತ ನಾನು ಚಾನ್ಸ್ ಇಲ್ಲ ಅಂದೆ, ಆಗಲೇ ಇಲ್ಲ. ನಿಜ 3 ಸಾರಿ ನಾನು ನೋಡಿದೆ. ಮತ್ತೊಂದು ಸಾರಿ ನೋಡಿದಾಗ ಮಧ್ಯದಲ್ಲಿ ಫ್ರೆಂಡ್ಸ್ ಜೊತೆ ಬೇರೆ ಸುಮ್ಮನೆ ಅವ್ರ ಜೊತೆ ಹೋಗಿ ವಾಪಸ್ ಬಂದಿದ್ದೆ. ಆ ಟೈಮಲ್ಲೂ ಕೂಡ ನಾನು 3 ಸಾರಿಯೂ ಅದು ಬರಲಿಲ್ಲ. ಅಂದರೆ ಬರುತ್ತೆ ಇನ್ವಾಲ್ವ್ಮೆಂಟಲ್ಲಿ ಕೊಟ್ಟು ನೋಡುವಾಗ ಸಿನಿಮಾ. ಮತ್ತು ಅಲ್ಲಿ ರಿಷಬ್ ಅವ್ರದ್ದು ಪರ್ಫಾಮೆನ್ಸು ಅದು ಏನೋ, ಮತ್ತು ನಾವು ಬಹುಶಃ ಈ ಕರಾವಳಿ ಭಾಗದಲ್ಲಿ ಹುಟ್ಟಿರೋದ್ರಿಂದಲೂ ಆಗಿರ್ಬೋದು, ಈ ದೈವಾರಾಧನೆ, ಭೂತದ ಕೊಲೆ ಇವನ್ನೆಲ್ಲ ಚಿಕ್ಕಂದಿನಿಂದ ನೋಡಿಕೊಂಡು ಬಂದು ಬೆಳೆದವರಿಂದಲೂ ಆಗಿರ್ಬೋದು. ಆ ಸಿಚುವೇಶನ್ಸ್ಗೆ ಆಟೋಮೆಟಿಕ್ ದೈವಭಕ್ತಿನೂ ಇರ್ಬೋದು, ರಿಷಬ್ ಸರ್ ಅವರ ಪರ್ಫಾರ್ಮೆನ್ಸ್ ಇರಬಹುದು, ಏನೋ ಗೊತ್ತಿಲ್ಲ, ಅಂತೂ ರೋಮಾಂಚನ ಆಗೋದು ಅಥವಾ ನಮ್ಗೆ ಅರಿವಿಲ್ಲದೆ ಎಲ್ಲೋ ಒಂದು ಕಡೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋದು ಮಾತ್ರ ಸತ್ಯ. ಇಷ್ಟು. ಈಗ ನೀವು ಕಲಾವಿದರಾಗಿ ತುಂಬ ಬ್ಯುಸಿ ಇರ್ತೀರಿ ಸರ್, ಬೆಂಗಳೂರು ಕುಂದಾಪುರ ಟ್ರಾವೆಲಲ್ಲೇ ಇರ್ತೀರಿ. ಆದರೂ ಕೂಡ ಕೇಳೋದು, ಈ ನಮ್ಮೊಂದು ವರ್ಷದ್ದು ದೈವದ ಅಥವಾ ನಾಗದೇವರ ಒಂದು ಕಾರ್ಯಕ್ರಮ ಅಂತ ಇರ್ತದೆ, ಅದಕ್ಕೆ ನಾವು ಯಾರೂ ಕೂಡ ತಪ್ಪಿಸೋದಿಲ್ಲ. ತಾವು ಎಷ್ಟು ದೈವವನ್ನು ನಂಬ್ತೀರಿ, ಅಥವಾ ತಮ್ಮಲ್ಲಿ ಯಾವುದಾದ್ರೂ ಒಂದು ಸ್ಪೆಷಲ್ ಮೂಮೆಂಟ್ ಸರ್, ತುಂಬ ಕಷ್ಟ ಬಂದಾಗ ಬೇಡ್ಕೊಂಡಾಗ ಆ ದೈವಗಳು ಅದನ್ನು ನೆರವೇರಿಸಿರೋದು, ಆ ಒಂದು ನೆನಪುಗಳನ್ನು ಹೇಳಬಹುದಾ? ಖಂಡಿತ. ಯಾಕಂದರೆ ದೇವರನ್ನು ತುಂಬ ನಂಬ್ತೇನೆ ನಾನು ಹೇಳೋದು ಒಂದೇ, ದೇವರು ಯಾವುದೇ ಶಕ್ತಿ ಆಗಿರ್ಬೋದು. ಇಲ್ಲ ಅಂದರೆ ರಾತ್ರಿ ಆಗಿದ್ದು ಬೆಳಗಾಗ್ತಿರ್ಲಿಲ್ವೇನೋ, ಬೆಳಗಾಗಿದ್ದು ರಾತ್ರಿ ಆಗ್ತಿರ್ಲಿಲ್ವೇನೋ, ಗಾಳಿ ಬೀಸ್ತಿರ್ಲಿಲ್ವೇನೋ, ಇನ್ನಿಷ್ಟು ಪ್ರಕೃತಿ ಕೂಡ ಪ್ರತಿಯೊಂದು ಕಣದಲ್ಲೂ ದೇವರಿದ್ದಾರೆ ಅಂತ ಹೇಳ್ತಾರೆ. ಸೊ ನಾನು ದೇವ್ರು ನಂಬ್ತೇನೆ. ದೇವರನ್ನು ನಂಬುವುದು ಎಲ್ಲಿ ತನಕ ಅಂದರೆ ನಾನು ನಿಜವಾಗಿ ನನ್ನ ಲೈಫಲ್ಲೂ ಕೂಡ ಆಗಿದೆ. ಕಷ್ಟ ಬಂದಾಗ ನಾವು ಒಂದು ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು, ದೇವರೇ ಕಾಪಾಡಿ, ಹೀಗೆ ದಾರಿ ತೋರಿಸಿ ಅಂತ ಆದಾಗ ನಂಬಿಕೆನೇ ದೇವರಂತಾರೆ, ಅದೂ ಆಗಿರ್ಬೋದು, ಗೊತ್ತಿಲ್ಲ. ಮಿರಾಕಲ್ ಖಂಡಿತ ನನಗೆ ಅದು ಆಗಿದೆ, ಸಕ್ಸಸ್ ಆಗಿದೆ. ಆಗ ಮತ್ತು ಹೋಗಿ ಕೈ ಮುಗಿದು ನನಗೆ ಆ ಒಂದು ಇದನ್ನು ಅವಕಾಶ ಮಾಡಿಕೊಟ್ಟಿದ್ದೇವ್ರೆ, ನನ್ನ ಕೋರಿಕೆಯನ್ನು ಈಡೇರಿಸಿದ್ದೀರಿ ಅಂತ ನಾನು ಹೃದಯಾಂತರಾಳದಿಂದ ಕೈ ಮುಕ್ಕೊಂಡು ಮತ್ತೆ ಪುನಃ ನಮಸ್ಕಾರ ಮಾಡಿ ಬಂದಿದ್ದು ಇದೆ. ಯಾಕಂದರೆ ನಂಬಿಕೆನೇ ದೇವರು. ನಾವು ಇವತ್ತು ಹಳ್ಳಿಗಳಲ್ಲೆಲ್ಲ ನಾನು ಹೇಳೋದು, ಯಾವುದೋ ಒಂದು ಇಂಟೀರಿಯರ್ ಪ್ಲೇಸಲ್ಲಿ ಹುಷಾರಿರೋದಿಲ್ಲ ಯಾರಿಗೂ, ಚಿಕ್ಕ ಮಗು ಇರ್ಬೋದು, ವೃದ್ಧರು ಇರ್ಬೋದು, ಆರಾಮಿಲ್ಲ, ಜೀವ ಹೋಗೋ ಸಂಕಟ, ಉಸಿರು ಮೇಲಿಂದ ಕೆಳಗೆ ಆಗ್ತಾಯಿದೆ, ಡಾಕ್ಟ್ರನ್ನ ಕರೆಯುವಂಥ ಟೈಮಲ್ಲ, ಹೊಳೆ ಇದೆ ಮಧ್ಯೆ, ಅಂಥ ಜಾಗ, ಕಾರ್ ಬರಲ್ಲ, ವೆಹಿಕಲ್ ಇಲ್ಲ, ನಡುರಾತ್ರಿ. ಆಗ ಹಿಂದಿನಿಂದ ಬಂದಿದ್ದು ಒಂದೇ, ಏನು ಮಾಡ್ತಾರೆ ಹಿರಿಯವರು ಯಾರೋ ಹೋಗಿ ಆ ದೇವರದ್ದು ಪ್ರಸಾದ ತರ್ತಾರೆ, ನಮಗೆ ಗೊತ್ತಿರೋಂಥದ್ದು ಪ್ರಸಾದ ತಂದು ಹಿಂಗೆ ಕೈಯಲ್ಲಿ ಹಿಡ್ಕೊಂಡು, ದೇವರೇ ಜೀವನ ಉಳಿಸಿಕೊಡು, ಇನ್ನೇನಾದರೂ ನಿನ್ನ ಕೈಗೆ ನಾವು ಕೊಡ್ತೀವಿ, ಉಳಿಸಿಕೊಡು ದೇವ್ರು ಅಂತ ಕೈ ಮುಗಿದು ಆ ಯಾರ ಪೇಷಂಟ್ ಇದ್ದಾನೆ ಅವನ ಹಣೆಗೆ ಹಚ್ತಾರೆ. ಇದು ನಾವು ಕಂಡುಕೊಂಡೇ ಬೆಳೆದಿರುವಂಥದ್ದು. ಸ್ವಲ್ಪ ಹೊತ್ತಲ್ಲಿ 1/4 ಗಂಟೆ, ಅರ್ಧ ಗಂಟೆ, ಏನೋ ಗೊತ್ತಿಲ್ಲ, ಏನೋ ಒಂದು ರಿಲ್ಯಾಕ್ಸ್ ಆಗಿ ಆ ಮನುಷ್ಯ ಮತ್ತೆ ಸರಿ ಆಗ್ತಾನೆ. ನಂಬಿಕೆ ಗೊತ್ತಿಲ್ಲ, ಅಲ್ಲೂ ದೇವರದ್ದು ಮತ್ತೊಂದು ನಾವು ಪ್ರಶ್ನೆ ಮಾಡೋದಲ್ಲ. ಹಾಗಂತ ಆ ಪ್ರಸಾದ ಇಟ್ಟ ಇದರೊಳಗೆ ಏನಿದೆ ಅಂತ ನೋಡೋ ಅಗತ್ಯನೇ ಇಲ್ಲ. ನೆಲ ತೋಡ್ತೇವೆ, ಒಂದು 10 ಫೀಟ್ ಕೆಳಗೆ ನೀರು ಬರುತ್ತೆ, ನಮ್ಗೆ ಬೇಕಾಗಿರೋದು ಬಾವಿ, ಕುಡಿಯೋದಕ್ಕೆ ನೀರು. ಎಲ್ಲಿಂದ ನೀರು ಬಂತು, ಯಾಕೆ, ಎಲ್ಲಿಂದ ಬಂತು ನೋಡೋಣ, ನಮ್ಗೆ ಬೇಕಾಗಿದ್ದು ನೀರು ಸಿಕ್ಕಿದೆ, ಸಾಕು, ನಮಸ್ಕಾರ, ಇಷ್ಟು. ಮತ್ತು ಸತ್ಯವನ್ನು ಅತೀ ಕೆಣ್ಕೋದಕ್ಕೆ ಹೋಗಬಾರ್ದು, ತಪ್ಪಾಗುತ್ತೆ. ಮೂಲ ಅತೀ ಹುಡುಕಕ್ಕೆ ಹೋಗಬಾರ್ದು. ಇಷ್ಟೇ ನನ್ನ ಅಭಿಪ್ರಾಯ, ಅನಿಸಿಕೆ ಇಷ್ಟೇ. ಈಗ ಕಾಂತಾರ ಬಿಡುಗಡೆಯ ಹಿಂದಿನ ದಿನ ತನಕ ಒಂದು ಲೆಕ್ಕ ಆದರೆ ಸರ್, ಬಿಡುಗಡೆಯಾದ ನೆಕ್ಸ್ಟಿನ ದಿನನೇ ಒಂದು ಲೆಕ್ಕ. ಬಹುಶಃ ನೀವು ಹಿಂದಿನ ದಿನ ತನಕ ತಮಗೂ ಒಂದು ಐಡಿಯಾ ಇರಲಿಕ್ಕಿಲ್ಲ ಈ ಮಟ್ಟಿಗೆ ಹೋಗುತ್ತೆ, ಇಡೀ ವಿಶ್ವದಾದ್ಯಂತ ಜನರು ಈ ಲೆವೆಲಲ್ಲಿ ತಗೋತಾರೆ ಅಂತ ಹೇಳಿ. ಬಿಡುಗಡೆ ಆದ ಮೊದಲ ಶೋನ ತಕ್ಷಣ ಮೆಸೇಜ್ಗಳ ಸುರಿಮಳೆ ಬರುತ್ತೆ ರಘು ಪಾಂಡೇಶ್ವರ್ ಅವರಿಗೆ. ಅಣ್ಣ ಹಾಗಿದಣ್ಣ, ಹೀಗಿದಣ್ಣ, ಪಿಕ್ಚರ್ ಬ್ಲಾಕ್ ಬಸ್ಟರ್ ಹಿಟ್ ಅಂತ. ಆ ಕ್ಷಣ ಹೇಗಿತ್ತು? ಆ ಕ್ಷಣ ಅಂದರೆ ನಾವೊಂದು ಪಾತ್ರ ಮಾಡಿದವರಿಗೆ ಇಷ್ಟು ಫೋನ್ ಬರ್ತಿತ್ತು, ಇಷ್ಟು ಮೆಸೇಜ್ ಬರ್ತಿತ್ತು, ಅನ್ನೊಂದು ನಂಬರ್ ಕಾಲ್ ಬರ್ತಿತ್ತು. ಇನ್ನು ಈ ಲೀಡ್ ಮಾಡಿದವರಿಗೆ ಅಥವಾ ರಿಷಬ್ ಶೆಟ್ಟಿ ಅವರಿಗೆ ಅಥವಾ ಡೈರೆಕ್ಷನ್ ಟೀಮಿಗೆ ಅಥವಾ ಇನ್ನು ಉಳಿದ ಬೇರೆ ಬೇರೆ ಆರ್ಟಿಸ್ಟ್ಗಳು ಇದಿಷ್ಟು ಹೇಳೋದೇ ಒಂದು ಎಂಥವ್ರಿ. ನಮಗೆ ಒಂದೊಂದು ಫೋನ್ ಒಂದೊಂದು ಅಟೆಂಡ್ ಮಾಡೋದು, ಹೌದಾ ಎಂಥ ಅಲ್ಲ ಅದನ್ನೇ ಹೇಳೋದು ಬಿಟ್ಟರೆ
ಆಗ ಎಣಿಸ್ತು ಎಂತ ಆಗಿರ್ಬೋದು, ಇದು ದೇವರ ಲೀಲೆ ಇರ್ಬೋದಾ ಅಥವಾ ದೇವರ ವರಪ್ರಸಾದನ ಇದು, ಅಥವಾ ಅಷ್ಟು ಭಕ್ತಿಯಿಂದ ಮಾಡಿದ ಸಿನಿಮಾ ಆದ್ದರಿಂದ ಈ ಥರ ಆಯಿತಾ, ಇಷ್ಟು ಜನರ ಶ್ರಮ, ಇಷ್ಟು ಜನರ ಒಮ್ಮನಸ್ಸು, ಇಷ್ಟು ಜನರ ಶಕ್ತಿ, ಇಷ್ಟು ಜನರ ಬೇಡಿಕೆ ಎಲ್ಲೋ ದೇವರಿಗೆ ಕೇಳಿ ಈ ಥರ, ಅಥವಾ ಇನ್ನೊಂದೆಲ್ಲೋ ಯಾವುದೋ ಒಂದು ಥರದ ಸಿನಿಮಾಗಳನ್ನು ನೋಡಿ ಬಂದ ಒಂದೇ ಫ್ಲೇವರ್ಗಳ ಸಿನಿಮಾಗಳು, ಹೆಚ್ಚು ಕಮ್ಮಿ ಎಂತ ಅಂದರೂ ಅದೇ ಫ್ಲೇವರಿಗೆ ಬಂದು ಕೂರೋದು, ಯಾವ ಸ್ಟೋರಿ ಮಾಡಿದ್ರು ಲಾಸ್ಟಿಗೆ ಮತ್ತೊಂದು ಏನೋ ಒಂದು ಇದು, ಅದವೆಲ್ಲವನ್ನು ಹೊರತುಪಡಿಸಿ ಇನ್ನೇನೋ ಒಂದು ಫ್ಲೇವರನ್ನು ಕೊಟ್ಟ ಥರದ ಫೀಲು. ಸೊ ಆ ಥರದಲ್ಲೂ ಇರ್ಬೋದು ನಾವು, ಏನೋ ಅದು ಯಾವ ಥರವೇ ಇರಲಿ, ಗೆಲುವು ನಮ್ಮದೇ, ಗೆದ್ದಾಗಿದೆ. ಸಿನಿಮಾವನ್ನು ನೋಡಿ ಬಾಯಿಂದ ಯಾವತ್ತೂ ಹೇಳ್ತಾರೆ, ಪ್ರಚಾರ ಮಾಡೋದು, ಪ್ರಮೋಷನ್ ಮಾಡೋದು, ಜನಗಳ ಬಾಯಿಂದ ಬಾಯಿಗೆ ಹೋಗೋದು ಅದು ಇಂಪಾರ್ಟೆಂಟ್. ಸೊ ಅದು ಈ ಸಿನಿಮಾದಲ್ಲಿ ತುಂಬ ಆಗಿದೆ. ಎಲ್ಲಿ ತನಕ ಅಂದರೆ ಕೆರಾಡಿಯಿಂದ ಮಾತಾಡಲಿ ಸ್ಟಾರ್ಟ್ ಆಗಿದ್ದು ಇಡೀ ವರ್ಲ್ಡ್ ತನಕ ಅದೇ ಮಾತು, ಅದೇ ಸುದ್ದಿ ಗದ್ದಲ ಇಂಥದ್ದೇ ಆಗ್ತಾಯಿದೆ. ಸೊ ಅದು ತುಂಬ ಖುಷಿಯಾಗಿತ್ತು. ಹೆಮ್ಮೆ ಅಂದರೆ ಅದು ನಾವೇ ಆರ್ಟಿಸ್ಟ್ಗಳೇ ಫೋನ್ ಮಾಡ್ಕೊಳ್ಳೋದು, ಎಂಥ ಮಾರೆ, ಹೌದು ಮಾರೆ. ಖುಷಿ ಅಂದರೆ ಅದು ಒಂಥರ ಗಂಡು ಮಗು ಬೇಕು ಅಂತ ಆದಾಗ ಗಂಡು ಮಗುವೇ ಆದರೆ ಎಂಥ ಗಂಡು ಮಗು ಆಯಿತು, ಅಥವಾ ಹೆಣ್ಣು ಮಗು ಬೇಕು ಅಂತ ಹೆಣ್ಣು ಮಗು ಆಯಿತು ಅನ್ನೋ ಖುಷಿ ಆಗುತ್ತೆ. ಅದೇ ಥರ ಹ್ಯಾಪಿ ಅಂದರೆ ಹ್ಯಾಪಿ. ಈಗ ಕಾಂತಾರದ ಇಷ್ಟು ದೊಡ್ಡ ಯಶಸ್ಸನ್ನು ರಘುವಣ್ಣ ಹೇಗೆ ತಗೊಂಡಿದ್ದಾರೆ? ಯಶಸ್ಸು ತಗೊಳ್ಳೋದು ಪ್ರೀತಿಯಿಂದ, ಖುಷಿಯಿಂದ, ಜೊತೆಗೆ ಆ ಯಶಸ್ಸು ತಲೆ ಮೇಲೆ ಇಟ್ಕೊಳ್ಬಾರ್ದು ಯಾವತ್ತು. ಯಾಕಂದರೆ ಅದು ನಮಗೆಲ್ಲ ಒಂದು ಕಡೆ ನಮಗೆ ನಾವು ಮೋಸ ಮಾಡ್ಕೊಂಡಾಗೆ. ಖುಷಿಯಾಗಿದೆ, ಒಂದು ಅರ್ಥ ಆಗಿದೆ. ಅಂದರೆ ಹೇಳ್ತಾರೆ, ಚೆನ್ನಾಗಿ ಓದಿರೋ ಮಕ್ಕಳು ಏನು ರ್ಯಾಂಕ್ ಬರ್ತಾರೆ ಅಂತ. ನಾವು ರ್ಯಾಂಕ್ ಬರುವ ಒಂದು ಗ್ರೂಪಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದೇವೆ ಅನ್ನೋದಕ್ಕೆ ಒಂದು ತುಂಬ ಖುಷಿ ಇದೆ. ತುಂಬ ಪ್ರೀತಿಯಿಂದ, ತುಂಬ ಅಭಿಮಾನದಿಂದ, ತುಂಬ ಗೌರವದಿಂದ, ಭಕ್ತಿಪೂರ್ವಕವಾಗಿ ಈ ಯಶಸ್ಸನ್ನು ನಾವು ಸ್ವೀಕರಿಸ್ತಾ ಇರ್ತೇವೆ. ಈಗ ರಕ್ಷಿತ್ ಶೆಟ್ಟಿ ಅಥವಾ ರಿಷಬ್ ಶೆಟ್ಟಿ ಈ ಇಬ್ಬರು ಯಾವುದೇ ಸಿನಿಮಾ ಮಾಡಿದ್ರು ರಘುವಣ್ಣನಿಗೆ ಒಂದು ಸಣ್ಣ ಪಾತ್ರ ಇಟ್ಟಿರ್ತಾರೆ. ಈ ಪ್ರೀತಿಗೆ ಏನು ಹೇಳ್ತೀರಿ ಸರ್? ಅಂದರೆ ಒಬ್ಬ ಕಲಾವಿದ ಕೊಡಬೇಕು ಅಂತ ಏನೂ ಇಲ್ಲ, ಬಟ್ ಪ್ರತಿ ಸಲ ಕೂಡ ತಮಗೆ ಅಂತ ಒಂದು ಸ್ಪೆಷಲ್ ರೋಲ್ ಇರುತ್ತೆ ಅಲ್ಲಿ. ಎಷ್ಟು ಖುಷಿಯಾಗುತ್ತೆ ಇದು? ಅಲ್ಲ, ಖುಷಿಯಾಗುತ್ತೆ. ಕೆಲವು ಒಂದೆರಡು ಸಿನಿಮಾದಲ್ಲಿ ನಾವು ಮಿಸ್ ಆಗ್ತೇವೆ. ಕೆಲವು ಸರಿ ಅದನ್ನು ಆಗ ಹೇಳಿದೆ, ಕೆಲವು ಕ್ಯಾರೆಕ್ಟ್ರಿಗೆ ಕೆಲವು ಸರಿ ಸೂಟ್ ಆಗಲ್ಲ. ಕೆಲವು ಒಂದೆರಡು ಸಿನಿಮಾಗಳಲ್ಲಿ ನಾವು ಮಿಸ್ ಆಗಿದ್ದೇವೆ. ಆ ಟೈಮಲ್ಲಿ ಬೇರೆ ಶೂಟಲ್ಲೂ ಇತ್ತು, ಆ ಥರ. ಬಟ್ ಅಲ್ಲೊಂದು ನಂತರ ಕಲಾವಿದರು ಸಿಗ್ತಾರೆ, ಅಥವಾ ನಂತರ 10 ಜನ ಸಿಗ್ತಾರೆ, ಅಥವಾ ಇನ್ನೊಬ್ಬರ ಥರ. ಬಟ್ ನಮ್ಮೊಳಗಿರುವ ಸಿನಿಮಾ ಮಾಡೋದಂದಾಗ, ನಾನೊಂದು ಹೇಳೋದು, ಸಿನಿಮಾ ಮಾಡೋದಂದಾಗ ಬರೀ ಸಿನಿಮಾ ಕತೆ ಅನ್ನೋದಕ್ಕಿಂತಲೂ ಕತೆ ಹಂಗೆ ಹೋಗಿ ಈ ಅಂಡರ್ಸ್ಟ್ಯಾಂಡಿಂಗ್ ಅಂತಿರುತ್ತೆ ವ್ಯಕ್ತಿಗಳ ಮಧ್ಯೆ. ಅಲ್ಲಿ ಪಾತ್ರ ಚೆನ್ನಾಗಿ ಬರುತ್ತೆ. ನಾವೊಂದು ನಾಟಕ ಮಾಡುವಾಗ ಯಾರೊಬ್ಬ ಹೊಸ ಆ್ಯಕ್ಟ್ರ್ ಜೊತೆ ಮಾಡಿದಾಗ ಬರೋ ರಿಸಲ್ಟ್ ಬೇರೆ, ನಮ್ಮ ಜೊತೆಗೆ ಒಡನಾಟ ಮಾಡ್ಕೊಂಡಿರೋ ಇದು ಬಂದಾಗ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಈಗ ನಮ್ಮ ಈ ಸಿನಿಮಾದಲ್ಲಿರುವಂಥ DOP ಆಗಿರ್ಬೋದು, ಅಥವಾ ಆರ್ಟ್ ವರ್ಕ್ ಮಾಡೋರು, ಕಾಸ್ಟ್ಯೂಮ್ ಅವರು, ಮೇಕಪ್ನವರು, ಒಂದಿಷ್ಟು ಆರ್ಟಿಸ್ಟ್ಗಳು, ಎಲ್ರಿಗೂ ಎಲ್ಲರ ಬಗ್ಗೆ ಗೊತ್ತು. ಅದಾದಾಗ ಮಾತ್ರ ಇವ್ರಿಗೆ ಇದೇ ಬೇಕು, ಅವ್ರಿಗೆ ಅದೇ ಬೇಕು, ಆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮಾಡಿದಂಥ ಸಿನಿಮಾ ಇದಾಗಿತ್ತು. ಹಾಗಾಗಿ ಇದಕ್ಕೆ ಇವ್ರ ಹತ್ರ ಮಾಡಿಸ್ಬೋದು ಅನ್ನೋದೊಂದು ಬಂದಾಗ ನಮ್ಮನ್ನು ಇದು ಮಾಡ್ತಾರೆ, ಕರೀತಾರೆ, ಹೇಳ್ತಾರೆ, ಈ ಥರ ಬರುತ್ತೆ. ಆದ್ದರಿಂದ ಒಂದೊಂದು ಪಾತ್ರಗಳು, ಚಿಕ್ಕ ಪುಟ್ಟದ್ದು ಯಾವುದಾದ್ರೂ ಒಂದು ಪಾತ್ರಗಳನ್ನು ಇಲ್ಲಿ ತನಕ ಕೊಟ್ಟಿದ್ದನ್ನು ಮಾಡ್ಕೊಂಡು ಬಂದಿದ್ದೀನಿ. ಈಗ ಕಾಂತಾರ ಅನ್ನೋ ಒಂದು ಸಿನಿಮಾ ಇದೊಂದು ತುಳುನಾಡಿನ ಮಣ್ಣಿನ ಕತೆ ಸರ್. ಹಾಗಾಗಿ ಎಲ್ಲಾ ಭಾಷೆಯಲ್ಲೂ ಬಂದಿದೆ. ಜನರು ಕಾಯ್ತಾ ಇದ್ರು ತುಳು ಭಾಷೆಯಲ್ಲಿ ಯಾವಾಗ ಬರುತ್ತೆ ಅಂತ. ತಾವು ಕೂಡ ತುಳುವಿನಲ್ಲಿ ಒಂದು 7 ಸಿನಿಮಾ ಮಾಡಿದವರು. ತುಳು ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ರಘುವಣ್ಣ ಒಂದು 2 ಮಾತು ತುಳುವಲ್ಲಿ ಹೇಳಿ ನಾಡ್ದು 2ನೇ ತಾರೀಕು ತುಳು ಡಬ್ಬಿಂಗ್ ಅವತರಣಿಕೆಯ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಏನ್ ಹೇಳ್ತೀರಿ? ಎಷ್ಟು ಖುಷಿ ಇದೆ ತುಳು ಭಾಷೆಯಲ್ಲಿ ಬರ್ತಾ ಇರೋದು. ಯಾಕಂತ ಹೇಳಿದ್ರೆ ಪ್ಯಾನ್ ಇಂಡಿಯಾದಿಂದ ತುಳು ಭಾಷೆಗೆ ಡಬ್ ಆಗಿ ಬರ್ತಾ ಇರುವಂತ ಮೊಟ್ಟ ಮೊದಲ ಸಿನಿಮಾ ಇದು. ಹೌದು. ಅದೇ ಹೇಳಿದ್ದು. ಅಂದರೆ ನಿರೀಕ್ಷೆಗೂ ಮೀರಿದ್ದಾಗಿದ್ದು. ಮೊದಲು ಸಿನಿಮಾ ಮಾಡಿದ್ದು ಕನ್ನಡ ಮಾತ್ರ, ಪ್ಯಾನ್ ಇಂಡಿಯಾ ಅಂತ ಹೋಗಲೇ ಇರಲಿಲ್ಲ. ಆಮೇಲೆ ಅಲ್ಲಿಂದ ಡಿಮಾಂಡ್ ಬಂದ ಮೇಲೆ ನಮ್ಮ ಭಾಷೆಗೂ ಬೇಕು, ನಮ್ಮ ಭಾಷೆಗೂ ಒಂದು ಬೇರೆ ಅನ್ಯ ರಾಜ್ಯಗಳಿಂದ ಅದು ಒಂದು ವಿಶೇಷವಾದ ಬೆಳವಣಿಗೆ. ಡಿಮಾಂಡ್ ಮಾಡಿ ಅದು ಬೇಕು ನಮಗಂತ ಮಾಡಿಸ್ಕೊಂಡು ಅಂಥದ್ದು. ಆ ನಿಟ್ಟಿನಲ್ಲಿ ಆದಾಗ ಕೊನೆಗೆ ನಮ್ಮದು ತುಳು ಅಂದಾಗ ನಮ್ಮ ಈ ದೈವಾರಾಧನೆಯ ಮೂಲ ಒಂದು ಇರೋದಂತ ಈ ತುಳುನಾಡಿನಲ್ಲೇ, ತುಳು ಭಾಷೆಯಲ್ಲಿ ಸಿನಿಮಾ ಈಗಾಗಲೇ ಆಗಿದೆ. ಸೊ ಅದೊಂದು ಇನ್ನೊಂದು ಥರ ಖುಷಿ. ನಮ್ಮ ತುಳು ಪ್ರೇಕ್ಷಕರಿರ್ಬೋದು, ನಮ್ಮ ಈಚಿನ ಕರಾವಳಿ ಭಾಗದವರಿಗೆ ಇನ್ನೊಂದು ಹಬ್ಬ. ಎಷ್ಟು ನೋಡಿದರೂ ಕೂಡ ತುಳುವಲ್ಲಿ ಯಾವ ಥರ ನೋಡ್ಬೋದು ಅಂತ ತುಂಬ ಹತ್ತಿರ ಅದು. ಯಾಕಂದರೆ ನಾವಾಚೆ ಕುಂದಾಪುರ ಕನ್ನಡದನಾಗಿದ್ದರೂ ಕೂಡ ಕುಂದಾಪುರ ಕನ್ನಡ ಮಾತಾಡುವಾಗ ಮತ್ತೊಂದು ಹಾರ್ಟ್ ಟಚ್ ಆದಂಗೆ ಅದು. ತುಳು ಅಂದಾಗ ನಮ್ಮ ತುಳು ಭಾಗದ ಜನರಿಗೆ ಇನ್ನೂ ಒಂಥರ ಮುದ್ದಾಡುವಷ್ಟು ಖುಷಿ. ಯಾಕಂದರೆ ಪ್ರತಿಯೊಂದು ಡೈಲಾಗ್ಸನ್ನು ತುಂಬ ಈಸಿಯಾಗಿ ಸ್ವೀಕಾರ ಮಾಡ್ತಾರೆ, ಪ್ರೀತಿಸ್ತಾರೆ ಅದನ್ನು.
ಸ್ವಾಗತ ಮಾಡ್ತಾರೆ ಅನ್ನೋದು. ಹಾಗಾಗಿ ತುಳುವಲ್ಲೂ ಕೂಡ ರೆಡಿಯಾಗಿದೆ. ಅದು ಹೇಳೋದೇ ಬೇಡ, ಇನ್ನೊಂಥರ ಸಂಭ್ರಮಾಚರಣೆ ನಮ್ಮ ತುಳು ಭಾಗದ ಥಿಯೇಟ್ರ್ಗಳಲ್ಲಿ ಇನ್ನೊಂದು ಹಬ್ಬದ ವಾತಾವರಣ ಪುನಃ ಸೃಷ್ಟಿಯಾಗುತ್ತೆ ಅನ್ನೋದು ತುಂಬ ಖುಷಿ. ಅದರಲ್ಲೂ ಕೂಡ ನಾವೇ ಇದ್ದೀವಿ. ಭಾಷೆ ಚೇಂಜ್ ಆಗ ಅಲ್ಲೂ ಕೂಡ ಯಾವ ಭಾಷೆಲ್ಲ ಯಾರು ಡಬ್ ಮಾಡಿದ್ದಾರೆ, ಬಟ್ ಎಲ್ಲ ಪಾತ್ರದಲ್ಲೂ ನಾವಿದ್ದೀವಿ. ಇಡೀ ಪ್ರಪಂಚಕ್ಕೆ ನಾವು ಈ ಸಿನಿಮಾದ ಎಲ್ಲ ಕಂಡಾದ ಮೇಲೆ ಈಗ ನಮ್ಮ ತುಳುವಿನಲ್ಲಿ ಬರ್ತಾ ಇದೆ ಅನ್ನೋದು ಮತ್ತೊಂದು ಖುಷಿ. ಕೊನೆಯದಾಗಿ ಸರ್, ಇಷ್ಟರ ಮಟ್ಟಿಗೆ ಒಂದು ಪ್ರೀತಿ ಕೊಟ್ಟಿದ್ದಾರೆ, ಸಿನಿಮಾವನ್ನು ಕೊಂಡಾಡಿದ್ದಾರೆ, ಜಾತ್ರೆ ಅಂದರೆ ನಮ್ಮ ಮನೆಯ ಒಂದು ಸಿನಿಮಾ, ನಮ್ಮ ಕತೆ ಅನ್ನೋ ಥರ ತಗೊಂಡು ಹೋಗಿದ್ದಾರೆ ಸಿನಿಮಾವನ್ನು ಇಡೀ ವಿಶ್ವದಾದ್ಯಂತ. ಇಷ್ಟು ಪ್ರೀತಿ ಕೊಟ್ಟಂಥ ವೀಕ್ಷಕರಿಗೆ ಒಬ್ಬ ಕಲಾವಿದರಾಗಿ ಏನು ಹೇಳ್ತೀರಿ ಈ ಸಿನಿಮಾದ? ನಿಜವಾಗಿ ಎಷ್ಟು ಬಂಡವಾಳ ಹಾಕ್ತಾರೆ ಸಿನಿಮಾಕ್ಕೆ, ಯಾರು ಆ್ಯಕ್ಟ್ ಮಾಡ್ತಾರೆ, ಏನು ಮಾಡ್ತಾರೆ, ಯಾರು ಇವೆಲ್ಲದು ಎಷ್ಟೇ ಆಗಿರಲಿ, ಯಾರೇ ಮಾಡಿರಲಿ, ಆದರೆ ಪೇಪರ್ ನೋಡಿ ಮಾರ್ಕ್ ಕೊಟ್ಟು ರೈಟ್ ಹಾಕಿ ರಿಸಲ್ಟ್ ಕೊಟ್ಟು ಕೊನೆಗೆ ಎಷ್ಟು ಅಂಕ ಪಾಸ್ ಮಾಡ್ತಾರಂತ ಮಾಡುವಂಥ ದೊಡ್ಡ ಮಾಸ್ಟ್ರುಗಳು ಪ್ರೇಕ್ಷಕರು. ನಿಜವಾಗಿ ಅದು ಎಂಥದ್ದೇ ಸಿನಿಮಾ ಇರಲಿ, ಉಳಿಸೋದು ಬೆಳೆಸೋದು ಅದಿರೋದು ಪ್ರೇಕ್ಷಕರಲ್ಲಿ. ಸೊ ನಮ್ಮ ಕಾಂತಾರವನ್ನು ಅಥವಾ ಕಾಂತಾರದಂಥ ಅಂದರೆ ಒಂದು ಸಿನಿಮಾ ಅಂದರೆ ಆಗಿರಬೇಕು. ನಮ್ಮ ಮೊದಲಿನವರಿಗೆ ಸಿನಿಮಾ ಅಂದರೆ ಗೊತ್ತಿರ್ತಿರಲಿಲ್ಲ. ಈಗ ಪ್ರತಿಯೊಂದು ಮ್ಯಾಟ್ರುಗಳು ನಾರ್ಮಲ್ ಪ್ರೇಕ್ಷಕರಿಗೂ ಗೊತ್ತು. ಯಾಕಂದರೆ ಕ್ಲಾರಿಟಿ ಹೆಂಗಿರಬೇಕು, ವಿಡಿಯೋ ಕ್ಲಾರಿಟಿ, ಆಡಿಯೋ ಕ್ಲಾರಿಟಿ ಹೆಂಗಿರಬೇಕು, ಎಷ್ಟು ಟ್ರ್ಯಾಕಲ್ಲಿ ಮ್ಯೂಸಿಕ್ ಬರ್ತಾಯಿದೆ. ಸೊ ಇದೆಲ್ಲ ಕಾನ್ಷಿಯಸ್ಸು ನಾರ್ಮಲ್ ಆಡಿಯನ್ಸ್ಗೂ ಗೊತ್ತಿದೆ. ಇವತ್ತು ಬುದ್ಧಿವಂತ ಪ್ರೇಕ್ಷಕರು, ಆ ಪ್ರೇಕ್ಷಕರು ಇವತ್ತು ಈ ಸಿನಿಮಾವನ್ನು ಇಷ್ಟರ ಮಟ್ಟಿಗೆ ಬೆಳೆಸ್ತಾ ಇದ್ದಾರೆ. ಅದನ್ನು ನಾನು ಹೇಳಿದೆ, ಮಾರ್ಕ್ಸ್ ಕೊಟ್ಟಿದ್ದೆ ಅವರು. ಮತ್ತೇನು ನಾವು ಎಷ್ಟೇ ಕೆಲಸ ಮಾಡಲಿ, ಪ್ರೇಕ್ಷಕರಿಗೆ ಅದು ಬೇಕಾ? ಅದು ಬೇಡ. ಅದಕ್ಕೆ ಇಷ್ಟು ಖರ್ಚು ಮಾಡಿದಾರಂತೆ, ಇವತ್ತಿನ ಈ ಶೂಟಿಂಗಿಗೆ ಇಷ್ಟು ಖರ್ಚು, ಅವ್ರಿಗೆ ಅದು ಯಾವುದೂ ಬೇಡ. ಅವರು ಡೈರೆಕ್ಟ್ ನೋಡ್ತಾ ಇರ್ತಾರೆ ಸಿನಿಮಾನ, ಅವರೇ ಮಾರ್ಕ್ ಕೊಡ್ತಾರೆ. ಆ ಮಾರ್ಕ್ ಕೊಟ್ಟು ಇನ್ನೊಬ್ರಿಗೆ ಹೇಳ್ತಾರೆ. ಆ ಮಾರ್ಕು ಆಗಿ ಯಾವುದೂ ಮಾರ್ಕ್ ಇಲ್ಲದೆ ಆ ಲೆಕ್ಕದಲ್ಲಿ ನಾವು ಪ್ರೇಕ್ಷಕರಿಗೆ ನಿಜವಾಗಿ ಕೈ ಮುಗಿದು ಶರಣು ಅನ್ನಬೇಕು, ಕೃತಜ್ಞತೆ ಹೇಳಬೇಕು. ಅಣ್ಣವ್ರು ಹೇಳಿದ ಮಾತು ಏನು, ಅಭಿಮಾನಿ ದೇವರುಗಳಂತ. ನಾವೀಗ ಇವತ್ತೇನು ಯಾವುದೋ ಪ್ರೊಡಕ್ಷನ್ ವತಿಯಿಂದ ನಮ್ಗೆ ಹಣ ಬಂದಿದ್ದಿದ್ರೂ ಕೂಡ ನಮಗೆ ಊಟ, ನಾವು ಕೂಲಿಗಳಾಗಿ ಕೆಲಸದವರಾಗಿ ಒಬ್ಬ ಆರ್ಟಿಸ್ಟಾಗಿ ಹೋಗೋದು ನಾವು ಅಲ್ಲಿಗೆ. ಅದು ಈಗ ತುಂಬಿ ಬರೋದು ಇವರು ಕೊಡುವಂಥ ಏನು ಸಿನಿಮಾಕ್ಕೆ ದುಡ್ಡು ಕೊಟ್ಟು ಬರ್ತಾರೆ ಪ್ರೇಕ್ಷಕರು, ಅಲ್ಲಿಂದ ಮತ್ತೆ ಅದಕ್ಕೆ ತುಂಬ್ತಾ ಇರುತ್ತೆ. ಸೊ ಇದೆಲ್ಲ ಏನಿದೆ ಸಕ್ಸಸ್ ಇದೆ ಪ್ರೇಕ್ಷಕರಿಗೆ ಹೋಗುತ್ತೆ. ಆದ್ದರಿಂದ ಎಲ್ಲ ಪ್ರೇಕ್ಷಕರಿಗೂ ನಾನು ಕೃತಜ್ಞತೆ ಹೇಳ್ತಾ ಇದ್ದೇನೆ. ನಿಮ್ಮ ಟೈಮಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.